ಅಮ್ಮ ಜೀವಮಾನದುದ್ದಕ್ಕೂ ಒಂದು ಅರ್ಥ ಕೊಡುವ ಪರಿಪೂರ್ಣ ಪದ. ಅಮ್ಮ ಎಂದರೆ ಮನಸ್ಸಿನೊಳಗೇನೋ ಉತ್ಸಾಹ. ನಮಗೋಸ್ಕರ ಸದಾ ಇರುವವಳು, ನಮ್ಮನ್ನು ಪರಿಪಾಲಿಸುವವಳು, ನಮ್ಮನ್ನು ಕಾಯುವವಳು, ನಮಗೋಸ್ಕರ ಹಂಬಲಿಸುವವಳು ಅಮ್ಮ. ಅಮ್ಮ ಎನ್ನುವ ಪದ ಪ್ರತಿಯೋರ್ವರ ಜೀವನದಲ್ಲೂ ಸ್ಮರಿಸುವ 2 ಅಕ್ಷರ. ಆದರೆ ಆ ಅಕ್ಷರದೊಳಗೆ ಹೇಳಿಕೊಳ್ಳಲಾರದಂತಹ ಬಾಂಧವ್ಯ. ನಾವು ಅತ್ತಾಗ ಬಿದ್ದಾಗ ಮೊದಲು ಕೂಗುವ ಶಬ್ದ ಅಮ್ಮ. ಎಲ್ಲರ ಕಷ್ಟಗಳನ್ನು ಹೊತ್ತು, ಎಲ್ಲರ ನೋವಲ್ಲಿ ಬೆರೆತು, ತನ್ನ ಆಸೆ ಆಕಾಂಕ್ಷೆಗಳನ್ನು, ಸೌಂದರ್ಯವನ್ನು ಮಕ್ಕಳಿಗಾಗಿ ಮುಡುಪಾಗಿಟ್ಟು, ಕುಟುಂಬದ ಎಲ್ಲರ ಹಿತಕ್ಕಾಗಿ ದುಡಿಯುವ, ತನ್ನ ಆರೋಗ್ಯವನ್ನು ಲೆಕ್ಕಿಸದೆ ತನ್ನ ಮಕ್ಕಳಿಗಾಗಿ, ಅವರ ಬದುಕಿನ ಶ್ರೇಯಾಭಿವೃದ್ಧಿಗಾಗಿ ಶ್ರಮಿಸುವವಳು ಅಮ್ಮ. ಹಕ್ಕಿಗೆ ಗೂಡಾಸೆ, ಬೆಳೆಗೆ ಮಳೆಯಾಸೆ ಎಂಬಂತೆ ಎಲ್ಲ ಮಕ್ಕಳಿಗೂ ತಾಯಿಯ ಮಡಿಲಿನಲ್ಲಿ ಪೋಷಣೆ ಪಡೆಯುವ ಆಸೆ. ಅಮ್ಮ, ನಿನ್ನನ್ನು ನಾ ಹೇಗೆ ಬಣ್ಣಿಸಲಿ? ನಿನ್ನ ಬಗ್ಗೆ ಹೇಳಲು ಹೊರಟರೆ ಗಂಟಲು ಕಟ್ಟುತ್ತವೆ, ಹೃದಯ ಭಾವೋದ್ರೇಕಗೊಳ್ಳುತ್ತದೆ. ನಿನ್ನ ಸುಖ ಸಂತೋಷವನ್ನು ಮರೆತು ಪರರಿಗಾಗಿ ನೀ ಮಾಡುವ ತ್ಯಾಗ ಅಮೋಘ. ಎಲ್ಲರಿಗಾಗಿ ನೀ ಮೊರೆಯಿಡುವ ನಿನ್ನ ಮನ ಶ್ಲಾಘನೀಯ. ಇಂದಿನ ದಿನವನ್ನು ವಿಶೇಷವಾಗಿ ಯಾತ್ರಿಕರಿಗಾಗಿ ಸಮರ್ಪಿಸೋಣ. ಹರಿಯರ ಮಾತೆಯ ಆಶ್ರಯವನ್ನು ಬೇಡುತ್ತಾ ಬಂದಿರುವ ಭಕ್ತಾದಿಗಳೆಲ್ಲರಿಗೂ ದೇವವಾಕ್ಯ ಪರಿಪಾಲಿಸುವ ಮಾತೆಯು ಅವರ ಕೋರಿಕೆಗಳನ್ನು ಈಡೇರಿಸಲಿ ಎಂದು ಪ್ರಾರ್ಥಿಸೋಣ. ಸ್ತುತಿಸುವೆನು ನಿನ್ನಯ ಪ್ರೀತಿಯ ಮನಗಾಣಲು, ದೈನ್ಯದಿ ಮೊದಲುತ್ತ ಸ್ತುತಿಸುವೆನು ನಿನ್ನಯ ಪ್ರೀತಿಯ ಮನಗಾಣಲು. ಬಲಿಪೀಠದಿ ಕೃತಜ್ಞತೆಯಿಂ ಹಾಡುತ್ತ ಬಲಿಯುತ್ತ ಎಂದೆಂದಿಗೂ. ಬಲಿಪೀಠದಿ ಕೃತಜ್ಞತೆಯಿಂ ಹಾಡುತ್ತ ಬಲಿಯುತ್ತ ಎಂದೆಂದಿಗೂ. ದೇವಾಲಯಕ್ಕೆ ನಾ ಬಂದಿಹೆ, ಆರಾಧಿಸುತ್ತ ನಾ ನಿಂತಿಹೆ. ಸರ್ವಸ್ವವು ಆತ್ಮದಿ ನೆಲೆಸಿರಿ ಅನುದಿನವೂ.
ಸುರಿಸಿರಿ ಎಂದೆಂದಿಗೂ ಪಾಲಿಸಿರಿ ನನ್ನನ್ನು ವರಗಳ ಸುರಿಸಿರಿ ಎಂದೆಂದಿಗೂ ದೇವಾಲಯಕ್ಕೆ ನಾ ಬಂದಿಹೆ ಆರಾಧಿಸುತ್ತನ ನಿಂತಿಹೆ ಧೈರ್ಯದಿ ಹೊಗಳುತ್ತ ಸ್ತುತಿಸುವೆನು ನಿನ್ನಯ ಪ್ರೀತಿಯ ಮನಗಾಣಲು ಧೈರ್ಯದಿ ಹೊಗಳುತ್ತ ಸ್ತುತಿಸುವೆನು ನಿನ್ನಯ ಪ್ರೀತಿಯ ಮನಗಾಣಲು ಬಲಿಪೀಠದಿ ಕೃತಜ್ಞತೆ ಆಡುತ್ತ ನಲಿಯುತ್ತ ಎಂದೆಂದಿಗೂ ಬಲಿಪೀಠದಿ ಕೃತಜ್ಞತೆ ಆಡುತ್ತ ನಲಿಯುತ್ತ ಎಂದೆಂದಿಗೂ ದೇವಾಲಯಕ್ಕೆ ನಾ ಬಂದಿಹೆ ಆರಾಧಿಸುತ್ತ ನಾ ನಿಂತಿಹೆ ಸರ್ವಸ್ವವು ಆತ್ಮದಿ ನೆಲೆಸಿರಿ ಅನುದಿನವು ದೇವನೇ ನೀಯನ್ನ ಸರ್ವಸ್ವವು ಆತ್ಮದಿ ನೆಲೆಸಿರಿ ಅನುದಿನವು ಪಾಲಿಸಿರಿ ನನ್ನನ್ನು ವರಗಳ ಸುರಿಸಿರಿ ಎಂದೆಂದಿಗೂ ಪಾಲಿಸಿರಿ ನನ್ನನ್ನು ವರಗಳ ಸುರಿಸಿರಿ ಎಂದೆಂದಿಗೂ ದೇವಾಲಯಕ್ಕೆ ನಾ ಬಂದಿಹೆ ಆರಾಧಿಸುತ್ತ ನಾ ನಿಂತಿಹೆ ದೇವಾಲಯಕ್ಕೆ ನಾ ಬಂದಿಹೆ ಆರಾಧಿಸುತ್ತ ನಾ ನಿಂತಿಹೆ ಆಡುತ್ತ ನಿನ್ನಯ ಗೀತೆಯನು ಭಜಿಸುತ್ತ ಗುಣಗಾನವನ್ನು ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ನಟೆಯು ನಿಮ್ಮೆಲ್ಲೊಡನೆ ಇರಲಿ. ಪ್ರೀತಿಯ ಧರ್ಮಾಧ್ಯಕ್ಷರೇ, ನನ್ನ ಗುರು ಮಿತ್ರರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ, ಇವತ್ತಿನ ದಿವಸ ವಿಶೇಷವಾಗಿ ಯಾತ್ರಿಕರಿಗೋಸ್ಕರ ಈ ಪೂಜೆಯನ್ನು ಅರ್ಪಿಸಲಾಗುವುದು ಹೇಳಿದೆ ಮತ್ತು ನಾನು ಕೂಡ ಒಬ್ಬ ಯಾತ್ರಿಕನಾಗಿ ಬಂದಿದ್ದೇನೆ. ಮಾತೆ ಮರಿಯಮ್ಮನವರ ಸಂಗಡ ಮಾತೆ ಮರಿಯಮ್ಮನವರ ಮಡಿಲಲ್ಲಿ ಮತ್ತು ಮುಡಿಪೆ ಹಾಕಿ ನಮ್ಮ ಜೀವನ ಪ್ರತ್ಯೇಕವಾಗಿ ಮರಿಯಮ್ಮನವರ ಆಶೀರ್ವಾದ ಕೋರಲು ಬಂದಿದ್ದೇವೆ. ಆರೋಗ್ಯ ಮಾತೆ, ಹರಿಹರದ ಆರೋಗ್ಯ ಮಾತೆ, ಹಲವಾರು ಜನ ಇಲ್ಲಿ ತಮ್ಮ ಆರೋಗ್ಯಕ್ಕೋಸ್ಕರ ಪ್ರಾರ್ಥಿಸಲು ಇಲ್ಲಿ ಬರುತ್ತಿದ್ದಾರೆ. ನಮಗೆ ಅಗತ್ಯವಿದೆ ನಮ್ಮ ಶಾರೀರಿಕ ಆರೋಗ್ಯ, ನಮ್ಮ ಮಾನಸಿಕ ಆರೋಗ್ಯ ಮತ್ತು ವಿಶೇಷವಾಗಿ ನಮ್ಮ ಆಧ್ಯಾತ್ಮಿಕ ಆರೋಗ್ಯ. ಇದು ಮಾತೆ ಮರಿಯಮ್ಮನವರು ನಮಗೆ ದೊರಕಿಸಿಕೊಡುವರು.
ಅಮ್ಮ ಎಂಬ ಶಬ್ದ ವಿಶೇಷವಾಗಿದಷ್ಟೇ ಅಲ್ಲದೆ ಅದು ಪ್ರತ್ಯೇಕ ಶಬ್ದ. ಸುಖದಲ್ಲೂ ದುಃಖದಲ್ಲೂ ನಾನು ನೆನೆಸುವಂಥ ಅಮ್ಮನ ನೆನಪು ಸದಾ ನಮ್ಮಲ್ಲಿರುವುದು. ಅದೇ ರೀತಿಯಲ್ಲಿ ಅಮ್ಮ ಕೂಡ ತಮ್ಮ ಮಕ್ಕಳಿಗೆ ಅರಿತು ಅವರ ಕಷ್ಟ ಸಂಕಷ್ಟದಲ್ಲಿ ಸೇರುವಂತೆ ನಾವು ಕೂಡ ಪ್ರತ್ಯೇಕವಾಗಿ ಆಶಿಸುತ್ತೇವೆ. ಪ್ರೀತಿಯ ಸಹೋದರರೇ, ಯಾತ್ರಿಕರಾಗಿ ಬಂದಂಥ ನಿಮಗೆಲ್ಲರಿಗೂ ನಾನು ಮಾತೆ ಮರಿಯಮ್ಮನವರ ಆಶೀರ್ವಾದ ಕೋರುವಾಗ ನಾವು ಕೂಡ ದೇವರ ವಾಕ್ಯದ ಮುಖಾಂತರ ಮಾತೆ ಮರಿಯಮ್ಮನವರು ಹೇಗೆ ದೇವರಿಗೆ ಸೇವೆ ಸಲ್ಲಿಸಿದರು ಅದೇ ರೀತಿ ನಾವು ಕೂಡ ದೇವರ ವಾಕ್ಯದ ಮುಖಾಂತರ ದೇವರ ವಿಶೇಷ ಸೇವಕರಾಗಲು ನಾವು ಪ್ರಾರ್ಥಿಸೋಣ. ಸಹೋದರ ಸಹೋದರಿಯರೇ, ಈ ಪವಿತ್ರ ರಹಸ್ಯಗಳನ್ನು ಆಚರಿಸಿ ನಾವು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡವಳಿಕೆಯಿಂದಲೂ ಕರ್ತವ್ಯಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ ಎಂದು ನಿರ್ಣಯಿಸುತ್ತೇನೆ. ನನ್ನ ಪಾಪವೇ ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದುದರಿಂದ ಸಾರ್ವಜನಿಕೆಯಾದ ಸಂತಾನವನ್ನು ಸಕಲ ದೇವದೂತರನ್ನು ಸಂತರನ್ನು ಸಹೋದರ ಸಹೋದರಿಯರೇ ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ ಶಾಂತಿ ಶಾಂತಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ ಶಾಂತಿ ಶಾಂತಿ. ದೇವರೇ, ಸ್ವರ್ಗದ ರಾಜರೇ, ಸರ್ವಶಕ್ತ ದೇವ ಪಿತನೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಸಲ್ಲಿಸುತ್ತೇವೆ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ ಶಾಂತಿ
ದೇವರೇ ದೇವರ ಕುರಿಮರಿಯೇ ಪಿತನ ಪುತ್ರನೇ ಲೋಕದ ಪಾಪಗಳನ್ನು ಪರಿಹರಿಸುವವರೇ ನಮಗೆ ದಯೆ ತೋರಿ ಲೋಕದ ಪಾಪಗಳನ್ನು ಪರಿಹರಿಸುವವರೇ ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ ನನ್ನ ಬಲಗಡೆಯಲ್ಲಿ ಆಸೀನರಾಗಿರುವವರೇ ನಮಗೆ ದಯೆ ತೋರಿ ನಮಗೆ ದಯೆ ತೋರಿ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ 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 ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು ನೀವೊಬ್ಬರೇ ಪ್ರಭು ನೀವೊಬ್ಬರೇ ಮಹೋನ್ನತರು ಯೇಸು ಕ್ರಿಸ್ತನೇ ಪವಿತ್ರಾತ್ಮರೊಡನೆ ದೇವಪಿತನ ಮಹಿಮೆಯಲ್ಲಿ ಇರುವವರು ನೀವು ಇರುವವರು ನೀವು ಆಮೆನ್ 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 ಪ್ರಾರ್ಥಿಸೋಣ. ಪ್ರಭು ನಿಮ್ಮ ಪ್ರಜೆ ಅರ್ಪಿಸುತ್ತಿರುವ ಬಲಿ ಕಾಣಿಕೆಗಳೊಂದಿಗೆ ಅವರ ಪ್ರಾರ್ಥನೆಗಳನ್ನು ಸ್ವೀಕರಿಸಿರಿ. ಹೀಗೆ ನಿಮ್ಮ ಪುತ್ರರ ಮಾತೆ ಪೂಜ್ಯ ಮರಿಯಮ್ಮನವರ ಭಿನ್ನಾದ ಮೂಲಕ ನಾವು ಮಾಡುವ ಯಾವ ಕೋರಿಕೆಯೂ ತಿರಸ್ಕೃತವಾಗುವಂತೆಯೂ ಯಾವ ಬೇಡಿಕೆಯೂ ನಿಷ್ಫಲವಾಗದಂತೆಯೂ ಕರುಣಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಒಂದು ಮೇಣದ ಬತ್ತಿ ತನಗಾಗಿ ಉರಿಯುವುದಿಲ್ಲ, ಬದಲಾಗಿ ಇತರರಿಗೆ ಬೆಳಕು ನೀಡುವುದು ಅದರ ಮುಖ್ಯ ಉದ್ದೇಶ. ಹೇಗೆ ಮಳೆಯು ಬಿದ್ದು ಭೂಮಿಯನ್ನು ತೋಯಿಸಿ ಬಿತ್ತುವವನಿಗೆ ಬೀಜ, ಉಣ್ಣುವವನಿಗೆ ಆಹಾರ ಒದಗಿಸುತ್ತದೆಯೋ, ಅದೇ ರೀತಿ ದೇವರ ವಾಕ್ಯ ತನ್ನ ದೈವಿಚ್ಛೆಯನ್ನು ನೆರವೇರಿಸದೆ ಹಿಂತಿರುಗುವುದಿಲ್ಲ ಎಂಬ ಸಂದೇಶವನ್ನು ಹೊತ್ತ ಸಂದೇಶವನ್ನು ಈಗ ಭಕ್ತಿಯಿಂದ ಆಲಿಸೋಣ. ಪ್ರವಾದಿ ಯೆಶಾಯನು ಬರೆದ ಗ್ರಂಥದಿಂದ ವಾಚನ. ಮಳೆಯು ಹಿಮವು ಆಕಾಶಮಂಡಲದಿಂದ ಇಳಿದು ಬಂದು ತೋಯಿಸಿ ಹಸಿರುಗೊಳಿಸಿ ಹುಲುಸು ಮಾಡುತ್ತದೆ ಭೂಮಿಯನ್ನು. ಬಿತ್ತುವವನಿಗೆ ಬೀಜ, ಉಣ್ಣುವವನಿಗೆ ಆಹಾರ ಒದಗಿಸುತ್ತದೆ. ಹಿಂದಿರುಗಿ ಬರುವುದಿಲ್ಲ, ಅವು ಸುಮ್ಮನೆ ಬಂದಲ್ಲಿಗೆ. ಅಂತೆಯೇ ನನ್ನ ಬಾಯಿಂದ ಹೊರಡುವ ಮಾತು. ಪ್ರಭುವಿನ ವಾಕ್ಯ. ಜಯಕಾರ
ನಮ್ಮ ಜೀವನದಲ್ಲಿ ಅನೇಕ ಸತ್ಯಾಸತ್ಯಗಳನ್ನು ಅರಿತು ಪರಿಶುದ್ಧವಾದಂತಹ ಜೀವನವನ್ನು ನಡೆಸಲು ಅತಿ ಮುಖ್ಯವಾದ ಸಾಧನವೆಂದರೆ ಪವಿತ್ರ ಬೈಬಲ್. ನಾವೆಲ್ಲರೂ ನಮ್ಮ ನಡತೆಯನ್ನು ಉತ್ತಮಪಡಿಸಿಕೊಳ್ಳಲು, ಕ್ರಿಸ್ತನ ಬಗ್ಗೆ ತಿಳಿದುಕೊಳ್ಳಲು, ನಮ್ಮ ಮತ್ತು ದೇವರ ಸಂಪರ್ಕವನ್ನು ವೃದ್ಧಿಸಿಕೊಳ್ಳಲಿಕ್ಕೆ ದೇವರ ವಾಕ್ಯ ಉತ್ತಮ ಮಾರ್ಗದರ್ಶನ ನೀಡುತ್ತದೆ. ಆದ್ದರಿಂದ ದೇವರ ವಾಕ್ಯದ ಮಹತ್ವವನ್ನು ಇಂದಿನ 2ನೇ ವಾಚನದಲ್ಲಿ ತಿಳಿದುಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರದಿಂದ ವಾಚನ. ದೇವರ ವಾಕ್ಯ ಜೀವಂತವಾದುದು, ಕ್ರಿಯಾತ್ಮಕವಾದುದು, ಎಂಥ ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದುದು, ಪ್ರಾಣ ಮತ್ತು ಆತ್ಮಗಳು, ಕೀಲು ಮತ್ತು ಮಜ್ಜೆಗಳ ಭೇದವನ್ನು ಛೇದಿಸುವಂಥದ್ದು, ಹೃದಯದ ಆಶೆ ಆಲೋಚನೆಗಳನ್ನು ವಿವೇಚಿಸುವಂಥದ್ದು. ನಾವು ಯಾರಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಅವರ ಕಣ್ಣಿಗೆ ಮುಚ್ಚುಮರೆಯಾದುದು ಯಾವುದೂ ಇಲ್ಲ. ಅವರ ದೃಷ್ಟಿಗೆ ಎಲ್ಲವೂ ಬಟ್ಟಬಯಲು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. Hallelujah, 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 Namo Maria, Kripa Purne, Prabhu Nimmodaniddare, Prabhu Nimmodaniddare. Hallelujah, 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 Hallelujah. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಮತ್ತಾಯನು ಬರೆದ ಶುಭ ಸಂದೇಶದಿಂದ ವಾಚನ. ಯೇಸು ಸ್ವಾಮಿ ತಮ್ಮನ್ನು ಸುತ್ತುವರೆದಿದ್ದ ಜನರಿಗೆ ಇನ್ನೂ ಬೋಧನೆ ಮಾಡುತ್ತಿದ್ದರು. ಆಗ ಅವರ ತಾಯಿ ಮತ್ತು ಸಹೋದರರು ಬಂದು ಅವರೊಡನೆ ಮಾತನಾಡ ಬಯಸಿ ಹೊರಗೆ ನಿಂತಿದ್ದರು. ನಿಮ್ಮ ತಾಯಿ ಮತ್ತು ಸಹೋದರರು ಹೊರಗೆ ನಿಂತಿದ್ದಾರೆ, ನಿಮ್ಮೊಡನೆ ಮಾತನಾಡಬೇಕೆಂದಿದ್ದಾರೆ ಎಂದು ಒಬ್ಬನು ತಿಳಿಸಿದನು. ಅದಕ್ಕೆ ಯೇಸು, ನನ್ನ ತಾಯಿ ಯಾರು, ನನ್ನ ಸಹೋದರರು ಯಾರು ಎನ್ನುತ್ತಾ ತಮ್ಮ ಶಿಷ್ಯರ ಕಡೆಗೆ ಕೈ ತೋರಿಸಿ, ಇಗೋ ನೋಡು ನನ್ನ ತಾಯಿ, ನನ್ನ ಸಹೋದರರು. ಸ್ವರ್ಗದಲ್ಲಿರುವ ನನ್ನ ತಂದೆಯ ಚಿತ್ತವನ್ನು ಯಾರು ನೆರವೇರಿಸುತ್ತಾರೋ ಅವರೇ ನನಗೆ ಸಹೋದರ, ಸಹೋದರಿ ಮತ್ತು ತಾಯಿ ಎಂದರು. ಪ್ರಭು ಕ್ರಿಸ್ತರ ಶುಭ ಸಂದೇಶ.
ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಧರ್ಮಾಧ್ಯಕ್ಷರೇ, ಪ್ರೀತಿಯ ಗುರು ಸಹೋದರರೇ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾನು ಕೂಡ ಇವತ್ತು ಬಹಳ ಸಂತೋಷದಿಂದ ಉತ್ಸುಕತೆಯಿಂದ ನಾನು ಇಲ್ಲಿ ಹಬ್ಬಕ್ಕೆ ಬಂದಿದ್ದೇನೆ. ಒಂದು ಯಾತ್ರಿಕನಾಗಿ ಬಂದಿದ್ದೇನೆ. ಇದು ಮೊದಲನೇ ಸಲ ಅಲ್ಲ. ಧರ್ಮಾಧ್ಯಕ್ಷರಾದ ಮೇಲೆ ಬೆಳಗಾವಿಯಿಂದ ಒಂದು ಸಲ ಕೂಡ ಈ ಪೂಜೆಗೆ, ಹಬ್ಬದ ಮುಂಚಿತ ದಿವಸದ ಪೂಜೆಗೆ ಬಂದಿದ್ದೇನೆ. ಅದಕ್ಕಿಂತ ಮೊದಲು ಗುರುಗಳಾಗಿದ್ದಾಗ ಕೂಡ ಭಾಳ ಸಲ ಬಂದಿದ್ದೇನೆ. ಮತ್ತು ಹೇಳುವುದಾದರೆ ಈ ಚರ್ಚ್ ಕಟ್ಟೋದಕ್ಕಿಂತ ಮೊದಲೇ ಕೂಡ ಈ ಕಡೆ ನಾನು ಪಾಸ್ ಆಗ್ತಾ ಇದ್ದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಂದ ಬೆಂಗಳೂರು ಹೋಗುವಾಗ ರಾತ್ರಿ ಬಸ್ ಮೇಲೆ ಹಲವಾರು ಸಲ ಇಲ್ಲಿ ಒಂದು ಚಹಾ ಅಂಗಡಿ ಇತ್ತು ಮತ್ತು ಇಲ್ಲಿ ಪ್ರಯಾಣ ಬೆಳೆಸ್ತಿದ್ದೆ. ಆದರೆ ಇವತ್ತು ಮತ್ತು ಇತ್ತೀಚಿನ ದಿವಸಗಳಲ್ಲಿ ಈ ಜನರ ಪ್ರಭಾವವನ್ನು ನೋಡಿಕೊಂಡು ನನಗನ್ನಿಸ್ತದೆ, ಮಾತೆ ಮರಿಯಮ್ಮನವರ ಈ ಪ್ರೀತಿ ವಾತ್ಸಲ್ಯದ ಒಂದು ಉತ್ಸವ ಎಲ್ಲರಿಗೂ ಇದೆ. ಈ ಭಕ್ತಿ ಮುಖಾಂತರ ನಾವು ಕೇಳುತ್ತಿರುವ ಪ್ರತಿಯೊಂದು ವಿಷಯದಲ್ಲಿ ಮತ್ತು ವಿಶೇಷವಾಗಿ ನಮ್ಮಲ್ಲಿ ಆಗುವಂಥ ಚಿಕ್ಕ ಪುಟ್ಟ ಅದ್ಭುತಗಳು ಬಹುಶಃ ನಾನು ಕಾಣುತ್ತಾ ಇದ್ದೇವೆ. ದೇವರಿಗೆ ಮಹಿಮೆ. ಮಾತೆ ಮರಿಯಮ್ಮನವರ ಜೊತೆಗೆ, ಮಾತೆ ಮರಿಯಮ್ಮನವರ ಮುಖಾಂತರ ಮತ್ತು ಮಾತೆ ಮರಿಯಮ್ಮನವರ ಸಲಹೆ ಸೂಚನೆ ಪ್ರೇರಣೆಯಿಂದ ನಾವು ಮಾಡುವಂಥದ್ದು ಕೆಲಸಗಳು ಹಲವಾರು ಇವೆ. ಆದರೆ ದೇವರ ಇಚ್ಛೆ ಮತ್ತು ದೇವರ ಇಚ್ಛೆ ಪ್ರಕಾರ ಮಾಡಿದಂಥ ಮಾತೆ ಮರಿಯಮ್ಮನವರು ನಮಗೆಲ್ಲರಿಗೂ ಮಾದರಿಯಾಗಿದ್ದಾರೆ. ಇವತ್ತಿನ ವಿಷಯ ದೇವರ ವಾಕ್ಯ ಮತ್ತು ಮಾತೆ ಮರಿಯಮ್ಮನವರು. ಯಾವ ರೀತಿಯಲ್ಲಿ ಮಾತೆ ಮರಿಯಮ್ಮನವರ ಜೀವನದಲ್ಲಿ ದೇವರ ವಾಕ್ಯ ಸಜೀವ ಮತ್ತು ಕ್ರಿಯಾತ್ಮಕವಾಗಿದ್ದದ್ದು ನಾವು ನೋಡಿದ್ದೇವೆ ಅಂದ್ಕೊಂಡು ಯೋಚನೆ ಮತ್ತು ಧ್ಯಾನ ಮಾಡುವುದು. ಇವತ್ತಿನ 2ನೇ ವಾಚನದಲ್ಲಿ, ಹೆಬ್ರಿಯರಿಗೆ ಬರೆದ ವಾಚನದಲ್ಲಿ ಲೇಖಕರು ಹೇಳುತ್ತಾರೆ, ದೇವರ ವಾಕ್ಯ ಸಜೀವ ಮತ್ತು ಕ್ರಿಯಾತ್ಮಕ. ಇಟ್ ಈಸ್ ಲಿವಿಂಗ್ ಆ್ಯಂಡ್ ಇಟ್ ಈಸ್ ಫುಲ್ ಆಫ್ ಆ್ಯಕ್ಷನ್ ಅಂದ್ಕೊಂಡು. ಯಾಕೆ ದೇವರ ವಾಕ್ಯ ನಮ್ಮ ನುಡಿ ಹಾಗೆ, ನಾವು ಬರುವಂಥ ಅಕ್ಷರ ಹಾಗೆ ಯಾವಾಗಲೂ ಅರ್ಥವಿಲ್ಲದಲ್ಲ. ದೇವರ ವಾಕ್ಯ ಬಹಳ ಶಕ್ತಿಯುಳ್ಳ. ಹೀಗೆ ಆದಿಕಾಂಡದಲ್ಲಿ ನಾವು ಮೊದಲನೇ ಅಧ್ಯಾಯದಲ್ಲಿ ನೋಡ್ತೀವಿ, ದೇವರು ಹೇಳಿದರು, ದೇವರು ಬಾಯಿ ತೆರೆದಿದರು ಮತ್ತು ಅದೇ ಸಾಕ್ಷಾತ್ಕಾರವಾಗಿ ಅಲ್ಲಿ ಹಾಜರಾಗ್ತದೆ. ದೇವರು ಹೇಳಿದರು ಬೆಳಕಾಗಲಿ ಅಂದ್ಕೊಂಡು ಆ ಮಾತು ಸಾಕು, ಒಂದು ಜಗತ್ತಿಗೆ ಬೆಳಕಾಯಿತು. ನೀರಾಗಲಿ ಅಂದ್ಕೊಂಡು ಹೇಳಿತ್ತು, ಸಮುದ್ರಗಳನ್ನು ತುಂಬಿದವು. ಪಕ್ಷಿ ಜಾನುವಾರೆಲ್ಲ ಸೇರಿಸ್ಕೊಂಡು ಒಂದೇ ಒಂದು ಮಾತಿನಲ್ಲಿ ದೇವರ ವಾಕ್ಯದಲ್ಲಿ ದೇವರು ಮಾಡಿಸಿ ತೋರಿಸಿದವರು. ಇವತ್ತಿನ ಮೊದಲನೇ ವಾಕ್ಯ ಇಸಾಯ ಪ್ರವಾದಿಗಳು ಹೇಳುತ್ತಾರೆ, ದೇವರ ವಾಕ್ಯ, ದೇವರ ಬಾಯಿಂದ ಹೊರಟಿದಂಥ ವಾಕ್ಯ ಯಾವಾಗಲೂ ಫಲ ಕೊಡದೆ ಯಾವಾಗಲೂ ವಾಪಸ್ ಹೋಗುವುದಿಲ್ಲ. ಉದಾಹರಣೆ, ಹೀಗೆ ನೀರು ಮಳೆ ಬಂದುಕೊಂಡು ನಮ್ಮ ಜಮೀನು, ನಮ್ಮ ನೆಲ ತೋಯ್ತದೆ, ಅದೇ ರೀತಿಯಲ್ಲಿ ದೇವರ ವಾಕ್ಯ ಕೂಡ ನಮ್ಮಲ್ಲಿ ತುಂಬಿ ತುಳುಕು ಹರಿಯುತ್ತದೆ. ಅದೇ ರೀತಿಯಲ್ಲಿ ಅಷ್ಟೇ ಫಲ, ನಮ್ಮ ಬೆಳೆ ಹೇಗೆ ಬೆಳೆಯುತ್ತದೆ ಅದೇ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿದ್ದವರು ಮತ್ತು ದೇವರ ವಾಕ್ಯದಲ್ಲಿ ವಿಶ್ವಾಸದವರು ಫಲಪ್ರದಾಯಕ ಆಗುವರು ಅಂದ್ಕೊಂಡು ಇವತ್ತಿನ ವಾಕ್ಯ ನಮಗೆ ತಿಳಿಸಿಕೊಡುತ್ತದೆ. ಮಾತೆ ಮರಿಯಮ್ಮನವರ ಜೀವನದಲ್ಲಿ ದೇವರ ವಾಕ್ಯದ ಪ್ರಭಾವ 3 ಥರದ ನಾವು ನೋಡಬಹುದು. ಮೊಟ್ಟ ಮೊದಲಾಗಿ ದೇವರ ವಾಕ್ಯಕ್ಕೆ ಅವರಿಗೆ ಜನ್ಮ ಕೊಡುತ್ತಾರೆ. ದೇವರ ವಾಕ್ಯ ಅವ್ರ ಮುಖಾಂತರ ಜನಿಸುತ್ತದೆ. ಯೋಹಾನರ ಬರೆದ ಶುಭ ಸಂದೇಶದಲ್ಲಿ ಮೊದಲನೇ ವಾಕ್ಯ ದಿವ್ಯವಾಣಿ ಇತ್ತು, ಆ ದಿವ್ಯವಾಣಿ ದೇವರೇ. ಇನ್ ದ ಬಿಗಿನಿಂಗ್ ವಾಸ್ ದ ವರ್ಡ್ ಆ್ಯಂಡ್ ವರ್ಡ್ ವಾಸ್ ಗಾಡ್. ಅಂದರೆ ಈ ದಿವ್ಯವಾಣಿಯೇ ದೇವರು ಅಂದ್ಕೊಂಡು ಮತ್ತು ಮಾತೆ ಮನೆಯವರು ತಮ್ಮ ಉದರದಲ್ಲಿ ಆ ದೇವರ ವಾಕ್ಯವನ್ನು ಒಂದು ರೀತಿಯಲ್ಲಿ ಜನನ ಕೊಡುತ್ತಾರೆ, ದೇವರಿಗೆ ಜನನ ಕೊಡುತ್ತಾರೆ. ಅದು ಹೇಗೆ ಸಾಧ್ಯ? ಮನೆಯವರು ಕೇಳಿದಂಥ ಪ್ರಶ್ನೆ, ಆ ಗಾಬ್ರಿಯಲ್ ದೂತರ
ಆ ಕೋರಿಕೆಗೆ ಮರಿಯಮ್ನವರು ಕೇಳುವಂಥ ಪ್ರಶ್ನೆ, ಇದಾದರೂ ಹೇಗೆ ಸಾಧ್ಯ? ನಾವು ಕೂಡ ಎಷ್ಟೋ ಸಲ ಕೇಳಿದ್ದೇವೆ, ದೇವರ ವಾಕ್ಯ ನಾವು ಕೇಳಿದ್ದೇವೆ, ದೇವರ ವಾಕ್ಯ ಓದಿದ್ದೇವೆ, ಆದರೆ ಇದು ಹೇಗೆ ಸಾಧ್ಯ ಆಗುವುದು? ನನ್ನಿಂದ ಯಾವಾಗಲೂ ಅಸಾಧ್ಯ. ಬಹುಶಃ ಒಂದೊಂದು ಸಲ ನಾವು ದೇವರಿಂದಲೇ ಕೂಡ ಅಸಾಧ್ಯ ಅಂತ ಕೂಡ ನಾವು ಒಂದೊಂದು ಸಲ ಹೇಳ್ತೇವೆ. ಆದರೆ ದೇವರ ವಾಕ್ಯಕ್ಕಿದ್ದಂತಹ ಶಕ್ತಿ ಯಾತಕ್ಕೂ ಇಲ್ಲ. ಅದಕ್ಕಾಗಿ ಮರಿಯಮ್ಮನವರು ದೇವರ ಕಡೆ ತಲೆಬಾಗಿ ನಾನು ದೇವರ ದಾಸಿ ಮತ್ತು ದೇವರ ಇಚ್ಛೆ ಪ್ರಕಾರ ಅಥವಾ ದೇವರ ಮಾತಿನ ಪ್ರಕಾರ, ದೇವರ ವಾಕ್ಯದ ಪ್ರಕಾರ ನನ್ನ ಜೀವನದಲ್ಲಿ ಆಗಲಿ ಅಂದುಕೊಂಡು ಮರಿಯಮ್ಮನವರು ವಿಶೇಷವಾಗಿ ಇವತ್ತು ನಮಗೆ ಸಂದೇಹವನ್ನು ಕೊಡುತ್ತಾರೆ. ಯಾವಾಗ ನಾವು ದೇವರ ವಾಕ್ಯದಲ್ಲಿ ನಂಬುತ್ತವೋ ಅಷ್ಟೇ ಅಲ್ಲದೆ ದೇವರ ವಾಕ್ಯಕ್ಕೆ ನಾವು ಮುಡಿಪಾಗಿ ತಲೆ ಬಾಗಿಸ್ತೇವೆ, ಆವಾಗ ಈ ಅದ್ಭುತಗಳು ಶುರುವಾಗುತ್ತವೆ. ಹೇಗೆ ಮರಿಯಮ್ಮನವ್ರ ಜೀವನದಲ್ಲಿ ಯಾವಾಗ ಅವರು ಹೌದು ಎಸ್ ಅಂದ್ಕೊಂಡು ಹೇಳಿದರು, ಆವಾಗ ಅವರ ಉದರದಲ್ಲಿ ಯೇಸು ಕ್ರಿಸ್ತರ ಭ್ರೂಣರಾಗಿ ಜನ್ಮ ಶುರು ಆಗುತ್ತದೆ. ಅದೇ ರೀತಿಯಲ್ಲಿ ಯಾವಾಗ ನಾವು ದೇವರ ವಾಕ್ಯಕ್ಕೆ, ದೇವರ ಇಚ್ಛೆಗೆ ನಾವು ಕೂಡ ತಲೆ ಬಾಗಿಸ್ತೇವೆ, ಅದು ಆಗುವುದೇ. ಹಲವಾರು ವರ್ಷಗಳ ಹಿಂದೆ ನನ್ನ ಒಬ್ಬ ಗುರುಮಿತ್ರರು ಧಾರ್ಮಿಕ ಸಂಸ್ಥೆಗೆ ಸೇರಿದವರು, ಅವರಿಗೆ ನಮ್ಮ ಭಾರತ ದೇಶದಿಂದ ಒಳ್ಳೆಯ ಒಂದು ಸ್ಥಳದಲ್ಲಿದ್ದಂತಹ ಸ್ಥಳದಿಂದ ಅವರಿಗೆ ತಮ್ಮ ಹಿರಿಯರು, ಧಾರ್ಮಿಕ ಹಿರಿಯರು ಅವರಿಗೆ ಆಫ್ರಿಕಾಕ್ಕೆ ಟ್ರಾನ್ಸ್ಫರ್ ಮಾಡಿದರು. ನಾನು ಆಫ್ರಿಕಾ ಹೇಗೆ ಹೋಗಬೇಕು, ಯಾಕೆ ಹೋಗಬೇಕು? ನಾನು ಎಷ್ಟು ಒಳ್ಳೆಯ ಕೆಲಸ ಮಾಡ್ತಾಯಿದ್ದೇನೆ, ಸಮಾಜ ಕೆಲಸ ಮಾಡ್ತಾಯಿದ್ದೇನೆ, ಆದರೆ ನಮ್ಮ ಹಿರಿಯರು ಹೀಗೆ ನನಗೆ ಒಂದು ರೀತಿಯಲ್ಲಿ ಶಿಕ್ಷೆ ಕೊಡುತ್ತಿದ್ದಾರೆ. ವೈ ಈಸ್ ಮೈ ಸುಪೀರಿಯರ್ ಪನಿಷಿಂಗ್ ಮೀ ಅಂದ್ಕೊಂಡು ಅವರು ತಿಳ್ಕೊಂಡಿದ್ದರು. ಅವರು ನನ್ನ ಕಡೆ ಬಂದಿದ್ದಾಗ ನಾನು ಹೇಳಿದ್ದೇನೆ, ನೋಡಪ್ಪ, ಎಷ್ಟು ಅಂದರೆ ದೇವರ ವಾಕ್ಯ, ದೇವರ ಇಚ್ಛೆ ಮತ್ತು ನಮ್ಮ ಹಿರಿಯರ ಮಾತು ನಾವು ಕೇಳಬೇಕು. ಆದರೆ ಅವನು ಒಪ್ಕೊಳ್ಳಿಲ್ಲ, ನಾನು ಒಪ್ಕೊಳ್ಳೋದಿಲ್ಲ. ಯಾಕೆಂದರೆ ನಮಗೂ ಕೂಡ ಹಕ್ಕಿದೆ, ನಾನು ಕೂಡ ಪ್ರತಿಭಟಿಸ್ಬೋದು, ಒಂದು ರೀತಿಯಲ್ಲಿ ನಾನು ಕೂಡ ಇದರ ಜೊತೆಗೆ ಸೇರಿಕೊಂಡು ನನಗೆ ಹೋಗುವುದಿಲ್ಲ ಅಂದ್ಕೊಂಡು ಹೇಳ್ಬೋದು. ಆದರೆ ಅವರ ಹಿರಿಯರವರು ಹೇಳಿದರು, ನೋಡೋಣ, ಏನಾದರೂ ಇದ್ದರೆ ಸ್ವಲ್ಪ ಬದಲಾವಣೆ ಮಾಡಲಿಕ್ಕೆ ಆಗ್ತದೆ ನೋಡ್ತೇನೆ, ಆದರೆ ಅದಕ್ಕಿಂತ ಮೊದಲು ನೀನು ಒಂದು ರಿಟ್ರೀಟ್ ಧ್ಯಾನ ಕೂಟಕ್ಕೆ ಹೋಗಬೇಕು. ಅವನು ಒಪ್ಕೊಂಡಿದ್ದಾನೆ, ಆಗಲಿ ಧ್ಯಾನಕೂಟ ಹೋಗ್ತೇನೆ, ಅದಾದಮೇಲೆ ಇಲ್ಲ ಅನ್ನಕೊಂಡು ನಾನು ಹೇಳ್ತೇನೆ. ಧ್ಯಾನಕೂಟ ಆದಮೇಲೆ ನಾನು ಬಂದು ಭೇಟಿಯಾಗಿದ್ದ. ಅವನು ಮುಖಪುಟ ಬೇರೆದೇ ಆಗಿತ್ತು, ಹಸನ್ಮುಖಿ ಆಗಿತ್ತು. ನಾನು ಹೇಳಿದ್ದೇನೆ, ಏನಾಯಿತು? ಇಲ್ಲ, ಮೊದಲೇ ದಿವಸನೇ ದೇವರ ಲೂಕ್ ಸಂದೇಶವನ್ನು, ಲೂಕರ ಶುಭ ಸಂದೇಶದಿಂದ ಮೊದಲನೇ ಅಧ್ಯಾಯದಲ್ಲಿ 46ನೇ ಆ ವಾಕ್ಯ ಕೇಳಿದಾಗ ನನಗೊಂಥರ ಆಯಿತು. ಮಾತೆ ಮರಿಯಮ್ಮನವರು ದೇವರ ವಾಕ್ಯ ಕೇಳಿದ್ಕೊಳ್ಳೆ ಹೌದಂದು ಹೇಳಿದರು ಮತ್ತು ಅವರಲ್ಲಿ ಈ ಅದ್ಭುತ ಶುರುವಾಯಿತು, ಯೇಸು ಕ್ರಿಸ್ತರು ಜನಿಸುವುದು. ನಾನು ಕೂಡ ಆ ದಿವಸ ಕೇಳಿದಾಗ ನಾನು ಹೇಳಿದ್ದೇನೆ ಹೌದು ಅಂದ್ಕೊಂಡು. ಮತ್ತು ನನ್ನಲ್ಲಿ, ನನ್ನ ಹೃದಯದಲ್ಲಿ, ನನ್ನ ಅಂತರಂಗದಲ್ಲಿ ಒಂಥರದ ಅದ್ಭುತನೇ ಆಗಿಬಿಡ್ತು. ಮತ್ತು ನಾನೀಗ ತಯಾರಷ್ಟೇ ಅಲ್ಲ, ನಾನು ನನ್ನ ಸುಪೀರಿಯರ್ಗೆ ನಾನು ಕೇಳ್ತೇನೆ ಯಾವಾಗ ಹೋಗುವುದು ಅಂದ್ಕೊಂಡು ಆದಷ್ಟು ಬೇಗಲಿಗೆ ಹೋಗಲಿಕ್ಕೆ ತಾರಿದ್ದೇನೆ. ಈಗ 10 ವರ್ಷ ಆಯಿತು, ಬಹಳ ಒಳ್ಳೆಯ ರೀತಿಯಲ್ಲಿ ಅಲ್ಲಿದ್ದಾರೆ. ಅವರು ಅನಿರ್ವಾಯ ಆಗಿದ್ದಾರಲ್ಲಿ, ಯಾಕೆಂದರೆ ಅವ್ರು ಮಾಡುವಂಥ ಕೆಲಸ, ಅದ್ಭುತಗಳು, ಜನರಲ್ಲಿ ಮಾಡುವಂಥ ಭಕ್ತಿ ಕಾರ್ಯಗಳು ಹಲವಾರು ಇವೆ. ದೇವರ ವಾಕ್ಯ ನಮ್ಮಲ್ಲಿ ಹುಟ್ಟುತ್ತದೆ, ದೇವರ ವಾಕ್ಯ ದೇವರನ್ನು ನಮ್ಮಲ್ಲಿ ಜನಿಸುತ್ತದೆ. ಎರಡನೇದಾಗಿ ಮಾತೆ ಮರಿಯಮ್ಮನವರು ದೇವರ ವಾಕ್ಯದ ಒಂದು ಪ್ರಸರಣೆ ಮಾಡುತ್ತಾರೆ, ಪ್ರಸರಿಸುತ್ತಾರೆ. ಹೇಗೆ ನಾವು ಬಹುಶಃ ನಾವು ಬೈಬಲ್ ಜನರಿಗೆ ಕೊಡ್ತೇವೆ, ಬಹುಶಃ ಭಿತ್ತಿ ಪಟ್ಟಿಯನ್ನು ನಾವು ಮಿತ್ರರಿಗೆ ಕೊಡ್ತೇವೆ, ಅದೇ ರೀತಿಯಲ್ಲಿ ಮಾತೆ ಮರಿಯಮ್ಮನವರು ತಮ್ಮ ಕೈದಂದಷ್ಟ ತಮ್ಮ ಹೃದಯದಿಂದ ದೇವರ ವಾಕ್ಯವನ್ನು ಪ್ರಸರಿಸುತ್ತಾರೆ. ಮತ್ತು ಮೊದಲ ವ್ಯಕ್ತಿ, ಅವರಿಗೆ ಸಿಗುವಂಥ ವ್ಯಕ್ತಿ, ಅವರು ಕೊಡ್ತಿದ್ದ ವ್ಯಕ್ತಿ ಎಲಿಜಬೆತ್ತಳು. ಯೇಸು ಕ್ರಿಸ್ತರಲ್ಲಿ ತನ್ನ ಉದರದಲ್ಲಿ ಇದ್ದಾರೆ ಅಂದ್ಕೊಂಡು ಮರಿಯಮ್ಮನವರು ಓಡಿ ಹೋಗಿ, ಬೈಬಲ್ ಪುಸ್ತಕ ಹೇಳಿದ್ರೆ ಅವರು ಓಡಿ ಹೋಗಿದ್ರು. ಆ ವಯಸ್ಸಿನಲ್ಲಿ
ಗರ್ಭಿಣಿ ಆಗಿದಂಥ ಸ್ತ್ರೀಯರು ಸಾವಕಾಶ ಹೋಗಬೇಕು ಅಥವಾ ಒಂದು ರೀತಿಯಲ್ಲಿ ಜಾಗೃತಿಯಿಂದ ಹೋಗಬೇಕು. ಆದರೆ ಬೈಬಲ್ ಪುಸ್ತಕ ನಮಗೆ ತಿಳಿಸಿದೆ, ಮರಿಯಮ್ಮನವರು ಸಂತೋಷದಿಂದ ಉಕ್ಕಿದ್ದೇ ಅವರು ತಮ್ಮ ಮೆಟ್ಟಲುಗಳು ಒಂದು ರೀತಿಯಲ್ಲಿ ಸ್ಪೀಡ್ ಅಥವಾ ಬೇರೆ ಥರದಾಗಿ ಸಂತೋಷದಿಂದ ಓಡಿ ಹೋಗುತ್ತಾರೆ. ಮತ್ತು ಮರಿಯಮ್ಮನವರು ಎಲಿಜಬೆತ್ಳಿಗೆ ದೇವರ ವಾಕ್ಯ ಪ್ರಸರಿಸುತ್ತಾರೆ. ಅದೇ ರೀತಿಯಲ್ಲಿ ಹಲವಾರು ಸಂಗತಿಯನ್ನು ನಾವು ನೋಡ್ತೇವೆ. ಯೇಸು ಕ್ರಿಸ್ತರ ದೇವಾಲಯದಲ್ಲಿ ಬಂದ್ಕೊಂಡು ಸಿಮಿಯೋನ್ ಮತ್ತು ಅಲ್ಲಿದ್ದಂಥ ಅನ್ನ ಎಂಬ ಪ್ರವಾದಿಗಳಿಗೆ ಭೇಟಿಯಾಗುವಾಗ ಮತ್ತು ಯಾವಾಗ ಸಿಮಿಯೋನ್ ಅವರಿಗೆ ಹೇಳ್ತಾರೆ, ನಿಮ್ಮ ಹೃದಯಕ್ಕೆ ಈ ಬಾಣದಿಂದ ಸೀಳಲಾಗುವುದು ಅಂದ್ಕೊಂಡು ಹೇಳಿದಾಗ ಮರಿಯಮ್ಮನವರಿಗೆ ದುಃಖ ಆಗಿರಬಹುದು. ಆದರೆ ಇದು ದೇವರ ವಾಕ್ಯ ಸುಖದಲ್ಲಿ ದುಃಖದಲ್ಲಿ ನಾವು ಸ್ವೀಕರಿಸಬೇಕು. ಸುಖದಲ್ಲಷ್ಟು ನಾನು ಒಳ್ಳೆ ಇದ್ದಾಗ, ನಮಗೆಲ್ಲ ಇದ್ದಾಗ, ಸೌಕರ್ಯ ಇದ್ದಾಗ, ಮನೆ ಮಂಟಪ ಇದ್ದಾಗ ದೇವರ ವಾಕ್ಯ ಒಳ್ಳೆಯದನ್ನಿಸ್ತದೆ. ಆದರೆ ದುಃಖದಲ್ಲಿ ಕಷ್ಟದಲ್ಲಿ ಶಿಲುಬೆ ಹೊತ್ಕೊಂಡು ಹೋಗುವಂಥ ಯೇಸು ಕ್ರಿಸ್ತರ ಆ ಪ್ರತಿಮೆ ನೋಡುವಾಗ, ಮರಿಯಮ್ಮನವರವ್ರಿಗೆ ಭೇಟಿಯಾಗುವಾಗ ಇದು ಕೂಡ ದೇವರ ಇಚ್ಛೆ. ಶಿಲುಬದಡಿ ಯಾವಾಗ ಯೇಸು ಕ್ರಿಸ್ತರು ಮರಿಯಮ್ಮನವರಿಗೆ ಹೇಳುತ್ತಾರೆ, ಈಗೋ ನಿನ್ನ ಮಗ, ಮತ್ತು ಸಂತ ಯೋಹಾನರಿಗೆ ಈಗೋ ನಿನ್ನ ತಾಯಿ, ಈ ಮಾತುಗಳು ಮಾತು ಸ್ವೀಕರಿಸ್ತಾರೆ. ನನ್ನ ಮಗನಿಗೆ ಕಳ್ಕೊಂಡು ಇತರರಿಗೆ ನನಗೆ ಮಗನನ್ನು ಕೊಡುವಾಗ ಯಾವ ದೇವರು, ಯಾವ ನ್ಯಾಯ, ಯಾವ ನೀತಿ? ಆದರೆ ಮರಿಯಮ್ಮನವರು ಸುಖದಲ್ಲೂ ದೇವರಲ್ಲಿ ವಿಶ್ವಾಸ ಅಷ್ಟೇ ಅಲ್ಲದೆ ದುಃಖದಲ್ಲಿ ಕೂಡ ದೇವರು ಮಹಾನರು ಅಂದ್ಕೊಂಡು ಸ್ವೀಕರಿಸ್ಕೊಂಡಿದ್ದವರು. ಮತ್ತು ದೇವರ ವಾಕ್ಯ ತಮ್ಮ ನುಡಿಯಲ್ಲಷ್ಟೇ ಅಲ್ಲದೆ ನಮ್ಮ ನಡೆಯಲ್ಲಿ ಕೂಡ ಅವರು ಪ್ರಸರಿಸಿದರು. ಯೇಸು ಕ್ರಿಸ್ತರ ಪುನರುತ್ಥಾನ ಆದ ಮೇಲೆ ಆ ಪುಣ್ಯ ಸ್ಥಳದಲ್ಲಿ ಸೇರಿಸ್ಕೊಂಡು ಎಲ್ಲ ಅಪೊಸ್ತಲರ ಜೊತೆಗೆ ಮರಿಯಮ್ಮನವರು ಸೇರಿದಾಗ, ಪವಿತ್ರಾತ್ಮರು ಬಂದಿದ್ದಾಗ, ಪವಿತ್ರಾತ್ಮ ಬರುವುದಕ್ಕಿಂತ ಮೊದಲು ಹೆದರಿ ಇದ್ದಂಥ ಆ ಅನುಯಾಯಿಗಳಿಗೆ ಮರಿಯಮ್ಮನವರು ತಮ್ಮ ಧೈರ್ಯವನ್ನು ಕೊಡುತ್ತಾರೆ. ಆ ಧೈರ್ಯ ಏನೆಂದರೆ ದೇವರ ವಿಶೇಷ ವರ. ಮತ್ತು ಮರಿಯಮ್ಮನವರು ದೇವರ ವಾಕ್ಯ, ದೇವರ ಜೀವನ, ದೇವರ ಅನುಭವವನ್ನು ಹಂಚಿಕೊಳ್ಳುತ್ತಾರೆ. ಮೂರನೇದಾಗಿ ಮರಿಯಮ್ಮನವರು ದೇವರ ವಾಕ್ಯದ ಸೇವಕಿ. ಶಿ ಈಸ್ ದ ಸರ್ವೆಂಟ್ ಆಫ್ ದ ವರ್ಡ್. ಅವರ ಮುಖಾಂತರ ದೇವರ ವಾಕ್ಯದ ಸೇವೆಯನ್ನು ಅವರು ಸಲ್ಲಿಸ್ತಾರೆ. ಅದೇ ರೀತಿಯಲ್ಲಿ ದೇವರ ವಾಕ್ಯವೇ ಅವರಿಗೆ ಸೇವೆ ಮಾಡಲು ಒಂದು ಪ್ರೇರಣೆ ಕೊಡುತ್ತಾರೆ. ಮೊದಲಾಗಿ ದೇವರ ವಾಕ್ಯ ಸೇವಕಿ. ಅದಕ್ಕಾಗಿ ನಾನು ದೊಡ್ಡವಳಲ್ಲ. ಇವತ್ತಿನ ಶುಭ ಸಂದೇಶ ನಾವು ಕೇಳ್ತೇವೆ, ಯೇಸು ಕ್ರಿಸ್ತರಿಗೆ ಅಮ್ಮ ಭೇಟಿ ಮಾಡಲು ಬಂದಿದ್ದಾಗ ಯೇಸು ಕ್ರಿಸ್ತರ ಒಂದು ಮಾತು, ಒಂದು ಬಹುಶಃ ಅವರಿಗೆ ಒಂದು ಕಹಿ ಕೇಳಿರಬಹುದು. ಯಾರು ನನ್ನ ತಾಯಿ, ಯಾರು ನನ್ನ ಅಣ್ಣ ತಮ್ಮಂದಿರದವರು? ಇದನ್ನು ತಾಯಿಗೆ ಅವರು ಅರಿತಿಲ್ಲ ಅಥವಾ ಅವರಿಗೆ ಸಮೀಪ ಕರೆದಿಲ್ಲ. ಆದರೆ ಯಾರು ದೇವರ ಇಚ್ಛೆಯನ್ನು ಪೂರೈಸುತ್ತಾರೆ ಅವರೇ ನನ್ನ ತಾಯಿ, ಅವರೇ ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮಕ್ಕೆ ಹೇಳ್ತಾರೆ. ಇದರ ಅರ್ಥ ಏನು? ಮರಿಯಮ್ಮನವರು ನನ್ನ ಸ್ವಂತ ತಾಯಿ ಹೌದು, ನನ್ನ ರಕ್ತ ತಾಯಿ ಹೌದು. ಆದರೆ ಅದಕ್ಕಿಂತ ದೊಡ್ಡ ಸಂಬಂಧ ದೇವರ ಇಚ್ಛೆ ಮುಖಾಂತರ ನಮಗೆ ಬರುವುದು. ಅದಕ್ಕಾಗಿ ಮರಿಯಮ್ಮನವರು 2 ಸಲ ಅಥವಾ 2 ಥರದ ನನ್ನ ತಾಯಿ ಆಗಿದ್ದಾರೆ. ಒಂದು ದೈಹಿಕ ತಾಯಿ, ಶಾರೀರಿಕ ತಾಯಿ, ಮತ್ತು ಎರಡನೇದಾಗಿ ದೇವರ ಇಚ್ಛೆ ಪ್ರಕಾರ ಅಥವಾ ದೇವರ ಇಚ್ಛೆ ಪೂರೈಸಿಕೊಂಡು ಅವರು ಶ್ರೇಷ್ಠ ತಾಯಿ ಅಥವಾ ತಾಯತ್ವವನ್ನು ಅವರು ಪಡೆದಿದ್ದಾರೆ. ಮರಿಯಮ್ಮನವರು ದೇವರ ವಾಕ್ಯದ ಸೇವಿಕೆ. ಮತ್ತು ಇದು ಕೂಡ ನಾವು ಪ್ರತಿಯೊಬ್ಬರೂ ದೇವರ ವಾಕ್ಯದ ಮುಖಾಂತರ ಇತರರಿಗೆ ಸೇವೆ ಸಲ್ಲಿಸುವುದು ನಮ್ಮ ಕರ್ತವ್ಯ, ನಮ್ಮ ಧರ್ಮದ ಘನತೆ ಆಗಿದೆ. ನಮ್ಮ ಧರ್ಮದ 2 ನಾಣ್ಯದ 2 ಮುಖಗಳು. 1 ದೇವರ ಭಕ್ತಿ, 2 ಜನರ ಸೇವೆ. ಜನರ ಸೇವೆ ದೇವರ ಸೇವೆ ಜನಾರ್ದನ ಸೇವೆ ಅಂದ್ಕೊಂಡು ನಾವು ಹೇಳುವುದು. ಮತ್ತು ದೇವರ ಸೇವೆ ಮುಖಾಂತರ, ದೇವರ ವಾಕ್ಯದ ಭಯದ ಮುಖಾಂತರ, ದೇವರ ವಾಕ್ಯದಲ್ಲಿ ನಂಬುವ ಮುಖಾಂತರ ನಾವು ಇತರರಿಗೆ ಸೇವೆ ಸಲ್ಲಿಸಬಹುದು.
ಮೊನ್ನೆ ಅಷ್ಟೇ ನಾವು ಮದರ್ ಟ್ರೀಸ್ ಅವರು ಸಂತ ಮದರ್ ಟ್ರೀಸ್ ಅವರ ಹಬ್ಬವನ್ನು ಆಚರಿಸ್ತೇವೆ. ಅವರು ದೇವರ ವಾಕ್ಯದ ಒಂದು ಸೇವಿಕೆ ಅಂತ ಹೇಳ್ಬೋದು. ಯಾಕಂದರೆ ದೇವರ ವಾಕ್ಯ ಮುಖಾಂತರ ಸಿಕ್ಕಿದಂಥ ಬಲ ಅಥವಾ ಶಕ್ತಿಯನ್ನು ಅವ್ರಿಗೆ ಬಡವರಿಗೆ ಹಂಚುವುದು. ಬಡವರು ಶ್ರೇಷ್ಠರು, ಬಡವರು ಭಾಗ್ಯವಂತರು. ಯಾಕೆ ಅವರ ವ್ಯಕ್ತಿತ್ವ, ಅವರ ಘನತೆ, ಅವರ ಜೀವನದಲ್ಲಿ ಅನುಭವಿಸೋದು ಒಂದು ರೀತಿಯಲ್ಲಿ ದೇವರಿಗೆ ಅತೀ ಸಮೀಪ ಅಂದ್ಕೊಂಡು ಮದರ್ ತೆರೇಸಾ ಅವರಿಗೆ ತೋರಿಸ್ಕೊಟ್ಟಿದ್ದರು. ಅದೇ ರೀತಿಯಲ್ಲಿ ರಾಣಿ ಮರಿಯಾ ಎಂಬ ಪುನೀತ ಸಂತ ಭೋಪಾಲ್ದವರು ಇತ್ತೀಚಿನ ದಿವಸದಲ್ಲಿ ನಾವು ಅವರಿಗೆ ಪುನೀತ ಅಂದ್ಕೊಂಡು ಅವ್ರು ಕರೀತಿದ್ದೇವೆ. ಬಹುಶಃ ಕೆಲ ಹೊತ್ತಿನಲ್ಲಿ ಸಂತರು ಅಂದ್ಕೊಂಡು ಅವರು ಕೂಡ ದೇವರ ವಾಕ್ಯದ ಸೇವಿಕೆ, ದೇವರ ವಾಕ್ಯದ ಮುಖಾಂತರ ಒಂದು ರೀತಿಯಲ್ಲಿ ಸಮಾಜದಲ್ಲಿ ಒಂದು ಕ್ರಾಂತಿ ತರಲು, ಬೆಳವಣಿಗೆ ತರಲು, ಅಭಿವೃದ್ಧಿ ತರಲಿಕ್ಕೆ ಅವರಿಗೆ ಶಕ್ತಿ ದೇವರ ವಾಕ್ಯ ಕೊಟ್ಟಿತ್ತು. ಅದಕ್ಕಾಗಿ ಅವರು ಹೆದರಲಿಲ್ಲ. ಘನದಿಂದ ಹಣವಂತವರಿಗೆ ಅವರು ಬಡವರಿಗೆ ಸುಳಿಸುವುದು, ಬಡವರಿಗೆ ನೀವು ತೊಂದರೆ ಕೊಡೋದು ಸರಿಯಲ್ಲ ಅಂದ್ಕೊಂಡು ಹೇಳಿದ ಮಾತಿಗೆ ಅವರಿಗೆ ಹತ್ಯೆಗಂಡರು. ಆದರೂ ಕೂಡ ಕೊನೆಯವರೆಗೂ ದೇವರ ವಾಕ್ಯದ ಸೇವಿಕೆ. ಪ್ರಿಯ ಸಹೋದರ ಸಹೋದರಿ, ದೇವರ ವಾಕ್ಯವನ್ನು ಸ್ವೀಕರಿಸ ನಾವು ದೇವರನ್ನು ಜನನನ್ನು ಕೊಡುತ್ತೇವೆ. ವಿ ಗಿವ್ ಬರ್ತ್ ಟು ಜೀಸಸ್ ವೆನ್ ಎವರ್ ವಿ ಆರ್ ಸಬ್ಸಿಕ್ವೆಂಟ್ ದ ವರ್ಡ್ ಆಫ್ ಗಾಡ್. ಸಂತ ಅಗೋಸ್ತಿನ್ ಅವರು ಹೇಳ್ತಿದ್ರು, ಮರಿಯಮ್ನವರು ತಮ್ಮ ಉದರದಲ್ಲಿ ಜನಿಸುವುದಕ್ಕಿಂತ ಮೊದಲು ತಮ್ಮ ಹೃದಯದಲ್ಲಿ ಯೇಸು ಕ್ರಿಸ್ತರಿಗೆ ಜನನ ಕೊಟ್ಟಿದ್ದರು. ಅಂದರೆ ಯಾರು ತಮ್ಮ ಮನಸ್ಸಿನಿಂದ ದೇವರ ವಾಕ್ಯ ಪಾಲಿಸಲಿಕ್ಕೆ ಮನಸ್ಸು ಮಾಡ್ತಾರೋ ಅವರು ದೇವರಿಗೆ ಒಂದು ರೀತಿಯಲ್ಲಿ ಜನನ ಕೊಡಲಿಕ್ಕೆ ತಯಾರಾಗ್ತಾರೆ. ಎರಡನೇದಾಗಿ ಮರಿಯಮ್ಮನವರು ದೇವರ ವಾಕ್ಯವನ್ನು ಪ್ರಸರಿಸಿದ್ರು. ಅದೇ ರೀತಿಯಲ್ಲಿ ನಾವು ಕೂಡ ಹಲವಾರು ಇಲ್ಲಿ ಬಂದಿದ್ದೇವೆ. ಇಲ್ಲಿ ಬೈಬಲ್ ವಾಕ್ಯ ಪಠಣ, ನಮ್ಮ ಭಕ್ತಿ, ನಮ್ಮ ಎಲ್ಲ ಥರದ ಒಳ್ಳೆಯ ವಿಷಯಗಳನ್ನು ನಾವು ಕಲಿಯುವಾಗ ಇತರಿಗೆ ಕೂಡ ದೇವರ ವಾಕ್ಯವನ್ನು ಪ್ರಸರಿಸಲು, ದೇವರಿಗೆ ವಾಕ್ಯವನ್ನು ಇತರಿಗೆ ಕೊಡಲು ಕೂಡ ನಾವು ಪ್ರಯತ್ನಿಸಬೇಕು. ಬಹುಶಃ ಭಾಷಣ ಮಾಡುವುದು, ಜನರಿಗೆ ಹೇಳೋದು ಒಳ್ಳೆಯದು, ನುಡಿ ಅಷ್ಟೇ ಅಲ್ಲ, ನಡತೆ ಕೂಡ ಇದೆ. ಯಾಕೆಂದರೆ ನಮ್ಮ ನಡತೆ ಮುಖಾಂತರ ನಮ್ಮ ನುಡಿ ನಿಜವಾಗುತ್ತದೆ. ಇಲ್ಲದಿದ್ದರೆ ನಮ್ಮ ನುಡಿ ಅಷ್ಟೇ ಇರುವುದು, ಯಾವುದೋ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ವ್ಯಾಕರಣ ಅಥವಾ ಬದಲಾವಣೆ ಆಗುವುದಿಲ್ಲ. ದೇವರ ವಾಕ್ಯ ಯಾವಾಗ ಸಜೀವ ಮತ್ತು ಸಕ್ರಿಯ ತಂದುಕೊಂಡು ದೇವರ ವಾಕ್ಯ ತೋರಿಸ್ಕೊಡ್ಬೋದು. ಮೂರನೇದಾಗಿ ದೇವರ ವಾಕ್ಯದ ಸೇವಕರು, ದ ಸರ್ವೆಂಟ್ಸ್ ಆಫ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯ ಶ್ರೇಷ್ಠದು, ನಾವು ಶ್ರೇಷ್ಠರಲ್ಲ. ಇಂಗ್ಲೀಷ್ನಲ್ಲಿ ಹೇಳ್ತೇವೆ, ಅವರ್ ಈಗೋ ಈಸ್ ನಾಟ್ ಇಂಪಾರ್ಟೆಂಟ್, ಅವರ್ ಲೋಗೋ ಈಸ್ ಮೋರ್ ಇಂಪಾರ್ಟೆಂಟ್. ನಮ್ಮ ಈಗೋಕ್ಕಿಂತ ನಮ್ಮ ಲೋಗೋ ದೊಡ್ಡದಾಗಬೇಕು, ನಮ್ಮ ಸಂಕೇತ, ಧಾರ್ಮಿಕ ಸಂಕೇತ ದೊಡ್ಡದಾಗಬೇಕು ಹೊರತು ನನ್ನ ಸ್ವಾರ್ಥ ದೊಡ್ಡದಲ್ಲ, ನಾನು ದೊಡ್ಡವನಲ್ಲ. ಆದರೆ ದೇವರ ವಾಕ್ಯದ ಸೇವಕರಾಗಿ ಮನೆ ತಲೆಬಾಗಿ ದೇವರ ವಾಕ್ಯಕ್ಕೆ ಮುಡಿಪಾಗಿ ನಾವು ಸೇವಕರಾಗಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ನೀವೆಲ್ಲರೂ ಬಹಳ ಆಶೆಯಿಂದ ಆಕಾಂಕ್ಷದಿಂದ ಬಂದಿರಿ. ದೇವರಲ್ಲಿ ಮರಿಯಮ್ಮನವರ ಒಂದಿಗೆ ನಾವು ಏನಾದರೂ ಪಡೆಯಬೇಕು, ಒಳ್ಳೆಯ ಆರೋಗ್ಯ, ಬಹುಶಃ ಈ ವಿಷಯ ಆ ವಿಷಯ ಅಂದ್ಕೊಂಡು. ಆದರೆ ಎಲ್ಲದಕ್ಕಿಂತ ದೊಡ್ಡ ವಿಷಯ ದೇವರ ಪ್ರೀತಿ, ದೇವರಿಗೆ ಗೌರವ ನಮ್ಮ ಹೃದಯದಲ್ಲಿ. ಅದಕ್ಕಾಗಿ ಆರೋಗ್ಯ ಮಾತೆಗೆ ನಾವು ಮಾಡುವಂಥ ಪ್ರಾರ್ಥನೆಗಳಲ್ಲಿ ನಮ್ಮ ಜೀವನದಲ್ಲಿ ಸಂಪೂರ್ಣ ಕೊಡಿರಿ. ಮತ್ತು ಈ ಆರೋಗ್ಯ ಅಂದರೆ ನನ್ನ ದೈಹಿಕ ಆರೋಗ್ಯ ಅಷ್ಟಲ್ಲ, ನನ್ನ ಮಾನಸಿಕ ಎಲ್ಲರಿಗೂ ಸೇರಿಸಿಕೊಳ್ಳುವುದು, ಶಾಂತಿ ಸಮಾಧಾನದ ಬಾಳುವುದು. ನಮ್ಮ ಹಿಂದೂ ಮುಸಲ್ಮಾನ್ ಬಾಂಧವರ ಜೊತೆಗೆ ನಾವು ಕೂಡ ಶಾಂತಿಯನ್ನು ಹೊಂದ್ಕೊಂಡು ತೋರಿಸ್ಕೊಡುವುದು, ಅವರಿಗೋಸ್ಕರ ಕೂಡ ನಾವು ಪ್ರಾರ್ಥಿಸುವುದು. ಅದೇ ರೀತಿಯಲ್ಲಿ ಆರೋಗ್ಯ ಅಂದರೆ ನಮ್ಮ ಆಧ್ಯಾತ್ಮಿಕ ಆರೋಗ್ಯ. ಆಧ್ಯಾತ್ಮಿಕ ಅಂದರೆ ಪಾಪದಿಂದ ಸಿಲುಕಿಕೊಂಡಂಥ ನಾವು ನಮ್ಮ ಪಾಪ ನಿವೇದನ ಮುಖಾಂತರ, ನಮ್ಮ ಪೂಜೆ ಪುರಸ್ಕಾರದ ಮುಖಾಂತರ, ನಮ್ಮ ಸಂಸ್ಕಾರಗಳ ಮುಖಾಂತರ ದೇವರ ಕ್ಷಮೆಯನ್ನು ಪಡೆಯೋದು. ಯಾಕೆ? ನಮ್ಮ ಆಧ್ಯಾತ್ಮಿಕ, ನಮ್ಮ ಅಂತರಂಗ ಸ್ವಚ್ಛ ಆಗಿದಾಗ ನಮ್ಮ ದೈಹಿಕ ಅಥವಾ ನಮ್ಮ ಶರೀರ ಕೂಡ ಶುದ್ಧವಾಗುವುದು. ಅದಕ್ಕಾಗಿ ನಿಮ್ಮ ಜೊತೆಗೆ ನಾನು ಹೇಳಿದ್ದೇನೆ, ಒಂದು ಯಾತ್ರಿಕನಾಗಿ ಬಂದಿದ್ದೇನೆ ನಿಮಗೋಸ್ಕರ. ಮತ್ತು ಈ ನಮ್ಮ ಶ್ರೈನ್ ಆಫ್ ಅವರ್ ಲೇಡಿ, ನಮ್ಮ ಮಾತೆಯ ಈ ಸ್ಥಳದಲ್ಲಿ, ಈ ನಮ್ಮ ಪುಣ್ಯಕ್ಷೇತ್ರದಲ್ಲಿ ಸೇರಿಸ್ಕೊಂಡು ನಾನು ಕೂಡ ದೇವರ ವಾಕ್ಯದ ಮುಖಾಂತರ ನಡೆಯಲ್ಲಿ, ನುಡಿಯುವುದಷ್ಟೇ ಅಲ್ಲದೆ ನಡೆಯಲ್ಲಿ ಅಂದ್ಕೊಂಡು ಸೇವೆ ಸಲ್ಲಿಸಿ ಅಂದ್ಕೊಂಡು ಪ್ರಾರ್ಥಿಸುತ್ತೇನೆ. ಮತ್ತು ನನಗೋಸ್ಕರ ಕೂಡ
ನೀವು ಪ್ರಾರ್ಥಿಸಬೇಕೆಂದುಕೊಂಡು ನಾನು ಕೇಳಿಕೊಳ್ಳುತ್ತೇನೆ. ಪ್ರಿಯ ಸಹೋದರ ಸಹೋದರರೇ, ಸಕಲ ಮಾನವರು ರಕ್ಷಣೆ ಹೊಂದಿ ಸತ್ಯದ ಅರಿವನ್ನು ಪಡೆಯಬೇಕೆಂಬುದು ಸರ್ವಶಕ್ತ ಪಿತ ದೇವರಿಗೆ ಚಿತ್ತವಾಗಿದೆ. ಆದ್ದರಿಂದ ನಮ್ಮ ಹೃದಯದ ಪ್ರತಿಯೊಂದು ಪ್ರಾರ್ಥನೆಯನ್ನು ಅವರ ಸನ್ನಿಧಿಗೆ ಸಮರ್ಪಿಸೋಣ. ಆಲಿಸಯ್ಯ ಪ್ರಭು ಪ್ರಭು ಎಂಬ ಪ್ರಾರ್ಥನೆಯನ್ನು ಆಲಿಸಯ್ಯ ಆಲಿಸಯ್ಯ ಪ್ರಭು ಪ್ರಭು ಎಂಬ ಪ್ರಾರ್ಥನೆಯನ್ನು ಆಲಿಸಯ್ಯ. ಧರ್ಮಸಭೆಗಾಗಿ ಪ್ರಾರ್ಥಿಸೋಣ. ಧರ್ಮಸಭೆಯನ್ನು ನಡೆಸುವ ಪಾಲಕರಾಗಿರುವ ವಿಶ್ವಗುರು ಫ್ರಾನ್ಸಿಸರನ್ನು, ಎಲ್ಲ ಧರ್ಮಾಧ್ಯಕ್ಷರು, ಯಾಜಕರು, ಧಾರ್ಮಿಕ ಸಹೋದರ ಸಹೋದರಿಯರನ್ನು ದೇವರು ಹೇರಳವಾಗಿ ಆಶೀರ್ವದಿಸಲೆಂದು ಪ್ರಾರ್ಥಿಸೋಣ. ಇವರೆಲ್ಲರೂ ತಮ್ಮ ಮಂದೆಯನ್ನು ನಿಮ್ಮ ಸತ್ಯಪಥದಲ್ಲಿ ಮುನ್ನಡೆಸಿ ನಿಮಗೆ ಯೋಗ್ಯರಾದ ಪ್ರಜೆಗಳಾಗಿ ಜೀವಿಸುವಂತೆ ಪ್ರಾರ್ಥನೆಯನ್ನು ಆಲಿಸಯ್ಯ ಪ್ರಭು ಪ್ರಭು ಎಂಬ ಪ್ರಾರ್ಥನೆಯನ್ನು ಆಲಿಸಯ್ಯ. ಇಂದಿನ ಯುವಜನತೆಗಾಗಿ ಪ್ರಾರ್ಥಿಸೋಣ. ಪರರಿಗೆ ಕೈಲಾದಷ್ಟು ನೆರವನ್ನು ನೀಡುತ್ತಾ ದೇವರಲ್ಲಿ ಭರವಸೆ ಇಟ್ಟು ಮುಕ್ತರಾಗಿ ಬಾಳಿದಾಗ ಇತರರಿಗಿಂತ ಎಷ್ಟೇ ಕನಿಷ್ಠವಾದರೂ ದೇವರ ದೃಷ್ಟಿಯಲ್ಲಿ ಶ್ರೇಷ್ಠನಾಗುತ್ತೇನೆ ಎಂಬ ಸತ್ಯವನ್ನು ಮನಗಂಡು ಅದರಂತೆ ಯುವಜನರು ತಮ್ಮ ಜೀವನವನ್ನು ರೂಪಿಸಿಕೊಳ್ಳುವಂತೆ ಪ್ರಾರ್ಥಿಸೋಣ. ಪ್ರಾರ್ಥನೆಯನ್ನ ಆಲಿಸಯ್ಯ ಪ್ರಭು ಪ್ರಭು ಎಂಬ ಪ್ರಾರ್ಥನೆಯನ್ನು ಆಲಿಸಯ್ಯ. ನಮ್ಮ ಈ ಬಾಳು ಒಂದು ಪ್ರಯಾಣ ಎಂಬುದನ್ನು ಅರಿತು ನಾವೆಲ್ಲರೂ ನಮ್ಮ ಸಹ ಪ್ರಯಾಣಿಕರು ಸಹಯಾತ್ರಿಕರು ಆದ ನಮ್ಮ ಸಹೋದರ ಸಹೋದರಿಯರನ್ನು ಪ್ರೀತಿ ಮಮತೆಯಿಂದ ಸ್ವೀಕರಿಸುವಂತೆ ಮತ್ತು ಪ್ರಯಾಣದ ಅಂತಿಮ ದಿನಕ್ಕೆ ಸದಾ ಸಿದ್ಧರಾಗುವಂತೆ ಪ್ರಾರ್ಥನೆಯನ್ನ ಆಲಿಸಯ್ಯ ಪ್ರಭು ಪ್ರಭು ಎಂಬ ಪ್ರಾರ್ಥನೆಯನ್ನು ಆಲಿಸಯ್ಯ. ಪ್ರಾರ್ಥನೆಯನ್ನ ಆಲಿಸಯ್ಯ ಪ್ರಭು ಪ್ರಭು ಎಂಬ ಪ್ರಾರ್ಥನೆಯನ್ನು ಆಲಿಸಯ್ಯ. ಯಾತ್ರಿಕರಿಗೋಸ್ಕರ ಪ್ರಾರ್ಥಿಸೋಣ. ದೂರದ ಊರುಗಳಿಂದ ಕೇರಿಗಳಿಂದ ಬರುತ್ತಿರುವ ಯಾತ್ರಿಕರು ಹರಿಹರದ ಆರೋಗ್ಯ ಮಾತೆಯ ಮುಖಾಂತರ ತಮ್ಮ ಕಷ್ಟ ಸಮಸ್ಯೆಗಳಿಗೆ ತಕ್ಕ ಸದುತ್ತರವನ್ನು ಪಡೆಯುವಂತೆ ಪ್ರಾರ್ಥನೆಯನ್ನ ಆಲಿಸಯ್ಯ ಪ್ರಭು ಪ್ರಭು ಎಂಬ ಪ್ರಾರ್ಥನೆಯನ್ನು ಆಲಿಸಯ್ಯ. ಪ್ರಾರ್ಥನೆಯನ್ನ ಆಲಿಸಯ್ಯ ಪ್ರಭು ಪ್ರಭು ಎಂಬ ಪ್ರಾರ್ಥನೆಯನ್ನು ಆಲಿಸಯ್ಯ. ನಮ್ಮ ವೈಯಕ್ತಿಕ ಅಗತ್ಯಗಳಿಗೋಸ್ಕರ ಪ್ರಾರ್ಥಿಸೋಣ. ವಿಶೇಷವಾಗಿ ನಮ್ಮ ಕುಟುಂಬದಲ್ಲಿ ನಮ್ಮ
ಮನೆತನದಲ್ಲಿದ್ದಂಥ ಅಸ್ವಸ್ಥಿದಂಥ ಸಹೋದರ ನೆನೆಸ್ಕೊಂಡು ಅವರಿಗೋಸ್ಕರ ಪ್ರಾರ್ಥಿಸೋಣ. ದೇವರೇ, ನಮ್ಮ ಆಶ್ರಯವು ಶಕ್ತಿಯು ನೀವೇ. ನಿಮ್ಮ ಧರ್ಮಸಭೆ ಪ್ರಾರ್ಥನೆಗಳನ್ನು ಆಲಿಸಿರಿ. ಎಲ್ಲ ಭಕ್ತಿಯ ಮೂಲವು ನೀವೇ ಆಗಿದ್ದೀರಿ. ಆದ್ದರಿಂದ ವಿಶ್ವಾಸದಲ್ಲಿ ನಾವು ನಿಮ್ಮಿಂದ ಬೇಡುವುದನ್ನು ನಿಜವಾಗಿಯೂ ಪಡೆಯುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ತಂದಿರುವೆ ದೇವಾ ನಿನ್ನಯ ಪಾದಕ್ಕೆ ಅರ್ಪಿಸುವೆ ಸರ್ವಸ್ವವ ಸ್ವೀಕಾರ ಮಾಡು ಓ ಪ್ರಭುವೇ. ದೇವಾ ಸ್ವೀಕರಿಸು ಸ್ವೀಕರಿಸು ನಾನಿ ಹರಸು ಸ್ವೀಕರಿಸು ನಾನಿ ಹರಸು ನೀಡಲಿ ನಾನಿನಗೆ ಎಲ್ಲವ ನೀಡಿದ ಕರ್ತ ನೀನೇ. ಇದನ್ನು ನೀಡಲಿ ನಾನಿನಗೆ ಎಲ್ಲವ ನೀಡಿದ ಕರ್ತ ನೀನೇ. ಈ ನನ್ನ ಮನವನ್ನು ನಿನಗರ್ಪಿಸಿ ಸ್ವೀಕಾರ ಮಾಡೆಂದು ನಾ ಬೇಡುವೆ. ಈ ನನ್ನ ಮನವನ್ನು ನಿನಗರ್ಪಿಸಿ ಸ್ವೀಕಾರ ಮಾಡೆಂದು ನಾ ಬೇಡುವೆ. ದೇವಾ ಸ್ವೀಕರಿಸು ಸ್ವೀಕರಿಸು ನಾನಿ ಹರಸು ದೇವಾ ಸ್ವೀಕರಿಸು ಸ್ವೀಕರಿಸು ನಾನಿ ಹರಸು ರೊಟ್ಟಿಯ ದ್ರಾಕ್ಷಾರಸವು ನನಗಿಂದು ನೀನಿತ್ತ ಶ್ರಮದ ಫಲವು. ಬೂದಿಯ ರೊಟ್ಟಿಯ ದ್ರಾಕ್ಷಾರಸವು ನನಗಿಂದು ನೀನಿತ್ತ ಶ್ರಮದ ಫಲವು. ಈ ನನ್ನ ದುಡಿಮೆಯ ನಿನಗರ್ಪಿಸಿ ಸ್ವೀಕಾರ ಮಾಡೆಂದು ನಾ ಬೇಡುವೆ. ಈ ನನ್ನ ದುಡಿಮೆಯ ನಿನಗರ್ಪಿಸಿ ಸ್ವೀಕಾರ ಮಾಡೆಂದು ನಾ ಬೇಡುವೆ. ದೇವಾ ಸ್ವೀಕರಿಸು ಸ್ವೀಕರಿಸು ನಾನಿ ಹರಸು ದೇವಾ ಸ್ವೀಕರಿಸು ನಾನಿ ಹರಸು
ನಿನಗೆ ಎಲ್ಲವ ನೀಡಿದ ಕರ್ತ ನೀನೇ. ಏನನ್ನು ನೀಡಲಿ ನಾನಿನಗೆ ಎಲ್ಲವ ನೀಡಿದ ಕರ್ತ ನೀನೇ. ಈ ನನ್ನ ಮನವನ್ನು ನಿನಗರ್ಪಿಸಿ ಸ್ವೀಕಾರ ಮಾಡೆಂದು ನಾ ಬೇಡುವೆ. ಈ ನನ್ನ ಮನವನ್ನು ನಿನಗರ್ಪಿಸಿ ಸ್ವೀಕಾರ ಮಾಡೆಂದು ನಾ ಬೇಡುವೆ. ದೇವಾ ಸ್ವೀಕರಿಸು ನಾನೇ ಹರಸು. ದೇವಾ ಸ್ವೀಕರಿಸು ನಾನೇ ಹರಸು. ಗೋಧಿಯ ರೊಟ್ಟಿಯ ದ್ರಾಕ್ಷಾರಸವು ನನಗಿಂದು ನೀನಿದ್ದ ಶ್ರಮದ ಫಲವು. ಗೋಧಿಯ ರೊಟ್ಟಿಯ ದ್ರಾಕ್ಷಾರಸವು ನನಗಿಂದು ನೀನಿದ್ದ ಶ್ರಮದ ಫಲವು. ಈ ನನ್ನ ದುಡಿಮೆಯ ನಿನಗರ್ಪಿಸಿ ಸ್ವೀಕಾರ ಮಾಡೆಂದು ನಾ ಬೇಡುವೆ. ಈ ನನ್ನ ದುಡಿಮೆಯ ನಿನಗರ್ಪಿಸಿ ಸ್ವೀಕಾರ ಮಾಡೆಂದು ನಾ ಬೇಡುವೆ. ದೇವಾ ಸ್ವೀಕರಿಸು ನಾನೇ ಹರಸು. ದೇವಾ ಸ್ವೀಕರಿಸು ನಾನೇ ಹರಸು. ಕಾಣಿಕೆ ತಂದಿರುವೆ ದೇವಾ ನಿನ್ನಯ ಪಾದಕ್ಕೆ ಅರ್ಪಿಸುವೆ ಸರ್ವಸ್ವವ ಸ್ವೀಕಾರ ಮಾಡು ಓ ಪ್ರಭುವೇ. ದೇವಾ ಸ್ವೀಕರಿಸು ನಾನೇ ಹರಸು. ದೇವಾ ಸ್ವೀಕರಿಸು ನಾನೇ ಹರಸು. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ಪುತ್ರರ ಪೂಜ್ಯ ಮಾತೆ ಹಬ್ಬವನ್ನು ಕೊಂಡಾಡುತ್ತಿರುವ ನಾವು ನಿಮಗೆ ಸ್ತುತಿ ಬಲಿಯನ್ನು ಅರ್ಪಿಸುತ್ತಿದ್ದೇವೆ. ಈ ಪೂಜ್ಯ ವಿನಿಮಯದ ಮೂಲಕ ನಾವು ನಿತ್ಯ ವಿಮೋಚನೆಯ ಹಾದಿಯಲ್ಲಿ ಮುನ್ನಡೆಯುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲೆ ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತಿಯ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು
ಅಂತೆಯೇ ಸದಾ ಕನ್ಯಕೆಯಾದ ಪರಿಶುದ್ಧ ಮರಿಯಮ್ಮನವರ ಹಬ್ಬದಂದು ಜಯಂತಿಯಂದು ನಿಮ್ಮನ್ನು ಸ್ತುತಿಸಿ ಹರಿಸಿ ನಿಮ್ಮ ನಾಮವನ್ನು ಮಹಿಮೆಪಡಿಸುವುದು ನಿಜವಾಗಿಯೂ ಯೋಗ್ಯನಾಗಿದೆ, ನಮ್ಮ ಕರ್ತವ್ಯವು ರಕ್ಷಣೆಯೂ ಆಗಿದೆ. ಏಕೆಂದರೆ ಮರಿಯಮ್ಮನವರ ಪವಿತ್ರಾತ್ಮರ ಶಕ್ತಿಯಿಂದ ನಿಮ್ಮ ಏಕೈಕ ಪುತ್ರರನ್ನು ಗರ್ಭಿ ಧರಿಸಿದರು ಮತ್ತು ತಮ್ಮ ಕನ್ಯತ್ವದ ಮಹಿಮೆಯನ್ನು ಕಳೆದುಕೊಳ್ಳದೆ ಅನಂತ ಬೆಳಕಾಗಿರುವ ನಮ್ಮ ಪ್ರಭು ಯೇಸು ಕ್ರಿಸ್ತರನ್ನು ಲೋಕಕ್ಕೆ ನೀಡಿದರು. ಅವರ ಮುಖಾಂತರ ದೂತರು ನಿಮಗೆ ಮಹಿಮೆಯನ್ನು ಸ್ತುತಿಸುತ್ತಾರೆ, ಪ್ರಭುತ್ವ ದೂತರು ಆಧರಿಸುತ್ತಾರೆ, ಶಕ್ತ ದೂತರು ನಿಮ್ಮ ಸನ್ನಿಧಿಯಲ್ಲಿ ನಡುಗುತ್ತಾರೆ. ಸರ್ಗವು ಸ್ವರ್ಗೀಯ ಗಣಗಳು ಪುನೀತ ಸೆರಾಫಂ ಗಣಿಗಳು ಸಂತಸದಿಂದ ಒಂದು ಕೂಡಿ ನಿಮ್ಮನ್ನು ಪೂಜಿಸುತ್ತವೆ. ನಮ್ಮ ಸ್ವರಗಳನ್ನು ಅವರ ಸ್ವರಗಳೊಂದಿಗೆ ಸೇರಿಸಿರಿ ಎಂದು ಪ್ರಾರ್ಥಿಸುತ್ತಾ ದೀನ ಸ್ತುತಿಯಿಂದ ಘೋಷಿಸುತ್ತೇವೆ. ಪರಿಶುದ್ಧರು 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 ಸೇನಾಧೀಶ್ವರ ಪ್ರಭುದೇವರು ಪರಿಶುದ್ಧರು ಪರಿಶುದ್ಧರು ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸಾನ ಹೋಸಾನ ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ ಹೋಸಾನ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ನೀವು ಸೃಷ್ಟಿಸಿದ ಸಮಸ್ತವು ನಿಮ್ಮನ್ನು ಸ್ತುತಿಸುವುದು ಯುಕ್ತವಾಗಿದೆ, ಏಕೆಂದರೆ ನಿಮ್ಮ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನೀವು ಪವಿತ್ರಾತ್ಮರ ಕ್ರಿಯಾಶಕ್ತಿಯಿಂದ ಸಕಲವನ್ನು ಸಜೀವಗೊಳಿಸಿ ಪಾವನಗೊಳಿಸುತ್ತೀರಿ. ಸೂರ್ಯೋದಯದ ಅಸ್ತಮಾನದವರೆಗೆ ನಿಮ್ಮ ನಾಮಕ್ಕೆ ನಿರ್ಮಲ ಬಲಿಯನ್ನು ಅರ್ಪಿಸುವಂತೆ ನಿಮ್ಮ ಪ್ರಜೆಯನ್ನು ಸತತವು ನಿಮ್ಮೊಂದಿಗೆ ಒಟ್ಟುಗೂಡಿಸುತ್ತೀರಿ. ಆದ್ದರಿಂದ ಪ್ರಭು, ಪ್ರತಿಷ್ಠಾಪಿಸಲು ನಿಮ್ಮಲ್ಲಿಗೆ ತಂದಿರುವ ಈ ಕೊಡುಗೆಗಳನ್ನು ಅದೇ ಪವಿತ್ರ ಆತ್ಮರ ಮುಖಾಂತರ ದಯೆಯಿಂದ ಪಾವನಗೊಳಿಸಿರಿ. ಇವು ನಮ್ಮ ಪ್ರಭುವು ನಮ್ಮ ಪುತ್ರರು ಆದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಅವರ ಕಟ್ಟಳೆಯಂತೆ ಈ ರಹಸ್ಯವನ್ನು ಆಚರಿಸುವ ನಾವು ನಿಮ್ಮನ್ನು ದೈನ್ಯದಿಂದ ಯಾಚಿಸುತ್ತೇವೆ. ಅವರು ಪರಾಧೀನ ಮಾಡಲದ ರಾತ್ರಿ ಅವರು ತಾವೇ ರೊಟ್ಟಿಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಈ ರೊಟ್ಟಿಯನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಪಾನಪಾತ್ರೆಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆಶೀರ್ವದಿಸಿ ಆ ಪಾನಪಾತ್ರೆಯನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಇದು ವಿಶ್ವಾಸದ ಪರಮ ರಹಸ್ಯ. ನಿಮ್ಮ
ನಿಮ್ಮ ಶಿಲುಬೆ ಹಾಗೂ ಪುನರುತ್ಥಾನದ ಮೂಲಕ ನಮ್ಮನ್ನು ವಿಮೋಚಿಸಿದ ಲೋಕರಕ್ಷಕರೇ, ನಮ್ಮನ್ನು ರಕ್ಷಿಸಿರಿ, ನಮ್ಮನ್ನು ರಕ್ಷಿಸಿರಿ. ಆದ್ದರಿಂದ ಪ್ರಭು, ನಿಮ್ಮ ಪುತ್ರ ರಕ್ಷಣಾ ಯಾತನೆ, ಅವರ ಅದ್ಭುತಕರ ಪುನರುತ್ಥಾನ ಹಾಗೂ ಸ್ವರ್ಗಾರೋಹಣದ ಸ್ಮರಣೆಯನ್ನು ಆಚರಿಸುತ್ತಾ ಅವರ ಪುನರಾಗಮನ ನಿರೀಕ್ಷಿಸುತ್ತಿರುವ ನಾವು ಈ ಪವಿತ್ರ ಹಾಗೂ ಜೀವಂತ ಬಲಿಯನ್ನು ನಿಮಗೆ ಕೃತಾರ್ಥವಾಗಿ ಅರ್ಪಿಸುತ್ತೇವೆ. ನಿಮ್ಮ ಧರ್ಮಸಭೆಯ ಬಲಿ ಕಾಣಿಕೆಗಳನ್ನು ವೀಕ್ಷಿಸಿರಿ. ನಿಮ್ಮ ಪುತ್ರರ ಮರಣದ ಮೂಲಕ ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸಲು ನೀವು ಇಚ್ಛಿಸಿದ ಈ ಬಲಿಯನ್ನು ಅಂಗೀಕರಿಸಿರಿ. ಅವರ ಶರೀರ ಮತ್ತು ರಕ್ತದಿಂದ ಪೋಷಿತರಾದ ನಮ್ಮನ್ನು ಅವರ ಪವಿತ್ರ ಆತ್ಮವಿತರಾಗಿ ಕ್ರಿಸ್ತರಲ್ಲಿ ಒಂದೇ ಶರೀರ ಒಂದೇ ಆತ್ಮರಾಗಿರುವಂತೆ ಅನುಗ್ರಹಿಸಿರಿ. ಅವರೇ ನಮ್ಮನ್ನು ನಿಮಗೆ ನಿತ್ಯ ಕಾಣಿಕೆಯನ್ನಾಗಿ ಮಾಡಲಿ. ನಿಮ್ಮಿಂದ ಆಯ್ಕೆಯಾದವರೊಂದಿಗೂ ಎಲ್ಲರಿಗಿಂತ ಮಿಗಿಲಾಗಿ ಅತಿಪೂಜ್ಯ ದೇವಮಾತೆ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಮಹಿಮಾಭರಿತ ರಕ್ತ ಸಾಕ್ಷಿಗಳೊಂದಿಗೂ ಸಕಲ ಸಂತರೊಂದಿಗೂ ನಿಮ್ಮ ನಿತ್ಯ ಆನಂದಕ್ಕೆ ಬಾಧ್ಯಸ್ಥರಾಗುವಂತೆ ಮಾಡಲಿ. ನಿಮ್ಮ ಸನ್ನಿಧಿಯಲ್ಲಿ ಇವರು ಮಾಡುವ ನಿರಂತರ ಭಿನ್ನದಿಂದ ನಿಮ್ಮ ಎಂದೂ ತಪ್ಪದ ನೆರವಿನಲ್ಲಿ ನಾವು ಭರವಸೆಯನ್ನಿಟ್ಟಿದ್ದೇವೆ. ಪ್ರಭು, ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸುವ ಈ ಬಲಿಯು ಇಡೀ ಲೋಕದ ಶಾಂತಿ ಹಾಗೂ ರಕ್ಷಣೆಗೆ ನೆರವಾಗಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಸೇವಕರಾದ ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರೊಂದಿಗೂ ಧರ್ಮಾಧ್ಯಕ್ಷ ವರ್ಗದೊಂದಿಗೂ ಸಕಲ ಯಾಜಕರೊಂದಿಗೂ ನೀವು ನಿಮಗಾಗಿ ಗಳಿಸಿಕೊಂಡ ಸರ್ವ ಜನರೊಂದಿಗೂ ಭೂಲೋಕದಲ್ಲಿ ಯಾತ್ರೆಯಲ್ಲಿರುವ ನಿಮ್ಮ ಧರ್ಮಸಭೆಯನ್ನು ಪ್ರೀತಿ ಮತ್ತು ವಿಶ್ವಾಸದಲ್ಲಿ ಸ್ಥಿರಗೊಳಿಸಿರಿ. ದಯಾಮಯ ತಂದೆಯೇ, ನಿಮ್ಮ ಸಮ್ಮುಖಕ್ಕೆ ನೀವು ಕರೆದಿರುವ ಈ ನಿಮ್ಮ ಕುಟುಂಬದ ಪ್ರಾರ್ಥನೆಗಳನ್ನು ಪ್ರಸನ್ನತೆಯಿಂದ ಆಲಿಸಿರಿ. ಭೂಲೋಕದಾದ್ಯಂತ ಹರಡಿರುವ ನಿಮ್ಮ ಮಕ್ಕಳನ್ನೆಲ್ಲ ಕರುಣೆಯಿಂದ ನಿಮ್ಮೊಡನೆ ಒಂದುಗೂಡಿಸಿರಿ. ನಮ್ಮ ದಿವಂಗತ ಸಹೋದರ ಸಹೋದರಿಯರನ್ನು ನಿಮಗೆ ಮೆಚ್ಚುಗೆಯಾಗುವಂತೆ ಬಾಳಿ ಇಹಲೋಕದಿಂದ ತೆರಳಿರುವ ಎಲ್ಲರನ್ನೂ ದಯಮಾಡಿ ನಿಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಅಲ್ಲಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ಮಹಿಮೆಯ ಪರಿಪೂರ್ಣತೆಯನ್ನು ನಿತ್ಯಕ್ಕೂ ಆನಂದಿಸುವ ಭರವಸೆಯನ್ನು ನಾವು ಹೊಂದಿದ್ದೇವೆ. ಅವರ ಮುಖಾಂತರವೇ ನೀವು ಲೋಕಕ್ಕೆ ಸರ್ವ ಒಳಿತನ್ನು ಅನುಗ್ರಹಿಸುತ್ತೀರಿ. ಇವರ ಮುಖಾಂತರವೇ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರಾಯಕದಲ್ಲಿ ಸರ್ವ ಗೌರವ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ
ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೀರುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನ ಕಾಲದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸೆಯ ವಿಶ್ವಾಸ ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ, ನಮಗೆ ಶಾಂತಿ ನೀಡಿರಿ, ನಮಗೆ ಶಾಂತಿ ನೀಡಿರಿ. ಈಗೋ ದೇವರ ಕುರುಮರಿ, ಈಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವರು. ಕುರುಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವೊಂದೇ ಒಂದು ಮಾತನ್ನು ಹೇಳಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಆತ್ಮೀಯ ಸಹೋದರ ಸಹೋದರಿಯರೇ, ಪರಮಪ್ರಸಾದವನ್ನು ಸ್ವೀಕರಿಸುವಂತಹ ಮಹೋನ್ನತ ಕ್ಷಣಗಳಿವು. ಸಂಪೂರ್ಣ ಬಲಿಪೂಜೆಯಲ್ಲಿ ಯೋಗ್ಯ ಸಿದ್ಧತೆಯೊಂದಿಗೆ ಭಾಗಿಯಾದ, ಸ್ನಾನದೀಕ್ಷೆ ಪಡೆದ ಕಥೋಲಿಕ ಕ್ರೈಸ್ತರು ಮಾತ್ರ ಈ ದಿವ್ಯ ಸಂಸ್ಕಾರದಲ್ಲಿ ಭಾಗಿಗಳಾಗಬೇಕೆಂದು ಕೇಳಿಕೊಳ್ಳುತ್ತೇನೆ. ಪರಮಪ್ರಸಾದವನ್ನು ವಿತರಿಸುವಂತಹ ಗುರುಗಳಲ್ಲಿ ವಿನಂತಿ, ದಯವಿಟ್ಟು ಪರಮಪ್ರಸಾದವನ್ನು ನಾಲಿಗೆಯ ಮೇಲೆಯೇ ನೀಡಿ, ಕೈಗಳಲ್ಲಿ ಕೊಡಬೇಡಿ. ಪರಮಪ್ರಸಾದವನ್ನು ವಿತರಿಸುವಂತಹ ಗುರುಗಳಲ್ಲಿ ವಿನಂತಿ, ಪರಮಪ್ರಸಾದವನ್ನು ದಯವಿಟ್ಟು ನಾಲಿಗೆಯ ಮೇಲೆ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಲೋ, ಚೆಕ್, ಹಲೋ.
ರೂಪದಿ ದೇಹವ ನೀಡಿ ನಮ್ಮನ್ನು ಪೋಷಿಸಿದೆ. ದ್ರಾಕ್ಷಾರಸವನ್ನು ರಕ್ತವನಾಗಿ ದಾಹವ ತೀರಿಸಿದೆ. ಹರಸಿದೆ ಜೀವವರು ಹರಸುತ್ತ ಮನಗಳನ್ನು, ಹರಸಿದೆ ಜೀವವರು ಹರಸುತ್ತ ಮನಗಳನ್ನು. ಕ್ರಿಸ್ತನೆ ಮೊರೆಯಾಲಿಸು, ಉಳಿಗೆಂದು ದಯಮಾಡಿಸು. ಬರುವೆ ಹೃದಯಕ್ಕೆ ಕರೆದೆ ಒಡನೆ ಬರುವೆ ಯೇಸು ಪ್ರಭುವೇ. ಹೃದಯದ ಗುಡಿಯ ತೆರೆದು ಕರೆವೆ ಕಡವು ಎಂದು ಕರವೇ. ಪ್ರಾಣವ ನೀಡುವ ಸ್ನೇಹವೇ ದೊಡ್ಡ ಎಂದು ನಿಬೋಧಿಸಿದೆ. ಕೊನೆ ಉಸಿರಲ್ಲೂ ನಮ್ಮನ್ನು ಕ್ಷಮಿಸಿ ತ್ಯಾಗವ ತೋರಿಸಿದೆ. ಸೇವಾ ಭಾವನೆಯ ನಿನ್ನಿಂದ ಕಲಿಯುವೆವು. ಸೇವಾ ಭಾವನೆಯ ನಿನ್ನಿಂದ ಕಲಿಯುವೆವು. ಕ್ರಿಸ್ತನೇ ಪ್ರೇರಣೆ ನೀ, ಸೇವೆಗೆ ಮಾದರಿ ನೀ. ಬರುವೆ ಹೃದಯಕ್ಕೆ ತರೆದೆ ಒಡನೆ ಬರುವೆ ಯೇಸು ಪ್ರಭುವೇ. ಹೃದಯದ ಗುಡಿಯ ತೆರೆದು ಕರೆವೆ ಕಳವು ಎಂದು ಕರವೇ. ರೊಟ್ಟಿಯ ರೂಪದಿ ದೇಹವ ನೀಡಿ ನಮ್ಮನ್ನು ಪೋಷಿಸಿದೆ. ದ್ರಾಕ್ಷಾರಸವನ್ನು ರಕ್ತವನಾಗಿ ದಾಹವ ತೀರಿಸಿದೆ. ಹರಸಿದೆ ಜೀವವನ್ನು ಹರಸುತ್ತ ಮನಗಳನ್ನು, ಹರಸಿದೆ ಜೀವವನ್ನು ಹರಸುತ್ತ ಮನಗಳನ್ನು. ಕ್ರಿಸ್ತನೆ ಮೊರೆಯಾಲಿಸು, ಹುಡುಗೆಂದು ದಯಮಾಡಿಸು. ಬರುವೆ ಹೃದಯಕ್ಕೆ ಕರೆದೆ ಒಡನೆ ಬರುವೆ ಯೇಸು ಪ್ರಭುವೇ. ಹೃದಯದ ಗುಡಿಯ ತೆರೆದು ಕರೆವೆ ಕಡವು ಎಂದು ಕರವೇ. ಕಂಗಳು ಕಾಯುತ್ತಿವೆ ಕಾಣುವ ಹಂಬಲಕ್ಕೆ. ಕರುಣೆಯ ತೋರಿಸಯ್ಯ, ಕರೆದರು ಬರಲಾರೆಯ. ಬರುವೆ ಹೃದಯಕ್ಕೆ ಕರೆದೆ ಒಡನೆ ಬರುವೆ ಯೇಸು ಪ್ರಭುವೇ. ಹೃದಯದ ಗುಡಿಯ ತೆರೆದು ಕರೆವೆ ಕಡವು ಎಂದು ಕರವೇ. ಪ್ರಾರ್ಥಿಸೋಣ. ಪ್ರಭು, ನಿತ್ಯ ವಿಮೋಚನೆಯ ಸಂಸ್ಕಾರದಲ್ಲಿ ಪಾಲ್ಗೊಂಡಿದ್ದೇವೆ. ನಿಮ್ಮ ಪುತ್ರರ ಮಾತೆಯ ಸ್ಮರಣೆಯನ್ನು ಆಚರಿಸುತ್ತಿರುವ ನಾವು ನಿಮ್ಮ ಕೃಪಾವರದ ಪರಿಪೂರ್ಣತೆಯಲ್ಲಿ ಮಹಿಮೆ ಪಡುವಂತೆಯೂ ನಮ್ಮ ರಕ್ಷಣೆಗಾಗಿ ಅದರ ನಿರಂತರ ಹೆಚ್ಚಳವನ್ನು ನಾವು ಅನುಭವಿಸುವಂತೆಯೂ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ಪ್ರೀತಿಯ ಸಹೋದರ ಸಹೋದರಿಯರೇ, ಹರಿಹರದ ಆರೋಗ್ಯ ಮಾತೆ, ನೊಂದ ಬಾಳಿಗೆ ಸೌಖ್ಯದಾತೆ. ಹರಿಹರದ ಆರೋಗ್ಯ ಮಾತೆ, ನೊಂದ ಬಾಳಿಗೆ ಸೌಖ್ಯದಾತೆ ಎನ್ನುವ ಶೀರ್ಷಿಕೆಯಡಿ ಈ ದಿನ ನಾವು ಧ್ಯಾನಿಸಿದಂತಹ ಧ್ಯೇಯ ವಾಕ್ಯ ಹರಿಹರದ ಆರೋಗ್ಯ ಮಾತೆ ದೈವ ವಾಕ್ಯವನ್ನು ಪಾಲಿಸುವ ತಾಯಿ. ಇಂದು ಇಲ್ಲಿಗೆ ಆಗಮಿಸಿ ಹಬ್ಬದ ಹಿಂದಿನ ದಿನದ ಸಂಜೆಯ ಈ ಮಹಾ ಬಲಿಪೂಜೆಯನ್ನು ನಮಗಾಗಿ ಸಮರ್ಪಿಸಿ ಪ್ರಾರ್ಥಿಸಿ, ದೇವರ ತಾಯಿ ಹೇಗೆ ದೇವವಾಕ್ಯವನ್ನು ತನ್ನ ಜೀವನದಲ್ಲಿ ಪಾಲಿಸಿದಳು ಎನ್ನುವ ವಿಷಯದ ಬಗ್ಗೆ ಚಿಂತನ ಮಂಥನವನ್ನು ನಡೆಸಿದಂತಹ ಬೆಂಗಳೂರಿನ ಮಹಾಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಡಾಕ್ಟರ್ ಪೀಟರ್ ಮಚಾದೋ ಇವರಿಗೆ ಇಲ್ಲಿ ನೆರೆದಿರುವ ನಿಮ್ಮೆಲ್ಲರ ಪರವಾಗಿ, ಧರ್ಮಗುರುಗಳ ಪರವಾಗಿ ಹಾಗೂ ನಮ್ಮ ಧರ್ಮಾಧ್ಯಕ್ಷರ ಜೊತೆಗೆ ಸೇರಿ ನಾನು ಹೃತ್ಪೂರ್ವಕ ಪ್ರಣಾಮಗಳನ್ನು ಅಭಿನಂದನೆಗಳನ್ನು ಸಮರ್ಪಿಸುತ್ತಾ ಇದ್ದೇನೆ. ಪರಮ ಪೂಜ್ಯ ಡಾಕ್ಟರ್ ಪೀಟರ್ ಮಚಾದೋ ಇವರು ಈ ಕಡೆಯವರು ಅಂತ ಹೇಳಿದರೆ, ಯಾಕೆ ಈ ಕಡೆ ಅಂತ ಹೇಳ್ತೀನಿ ಅಂತ ಎಲ್ಲರ ಮುಖದಲ್ಲೂ ನಗು ಬರ್ತಾ ಇದೆ. ಕಾರಣ ಇಷ್ಟೇ, ಹರಿಹರದ ಆರೋಗ್ಯ ಮಾತೆಯ ಮೇಲೆ ಅನನ್ಯವಾದ ಭಕ್ತಿಯನ್ನು ಇರಿಸಿಕೊಂಡು ಇವತ್ತು ಮಹಾಧರ್ಮಾಧ್ಯಕ್ಷರ ಪದವಿಗೆ ಅವರು ಏರಿರಬೇಕಾದ್ರೆ ಅವರೇ ತಿಳಿಸಿದರು, ನಾನು ಯಾತ್ರಿಕನಾಗಿ ಈ ಸ್ಥಳಕ್ಕೆ ಬಂದಿದ್ದೇನೆ ಅಂತ ಹೇಳಿದರೆ, ನಮ್ಮೆಲ್ಲರ ಜೊತೆಗೆ ತಾವು ಇದ್ದೀವಿ ಅಂತ ಹೇಳುವುದಕ್ಕಾಗಿಯೂ ಹಾಗೂ ಇವತ್ತಿನ ಈ ಬಲಿಪೂಜೆಯನ್ನು ಆಚರಿಸಲು ನನಗೆ ಭಾಳ ಸಂತೋಷವಾಗಿದೆ ಅಂತ ಹೇಳಿ ಈ ಒಂದು ಬಲಿಪೂಜೆಯನ್ನು ಅವರು ಅರ್ಪಿಸಿದ್ದಾರೆ. ಈ ಪ್ರಕಟಣೆಗಳಾದ ನಂತರ ನಮ್ಮ ನಲ್ಮೆಯ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಡಾಕ್ಟರ್ ಫ್ರಾನ್ಸಿಸ್ ಸೆರಾವೋ ಇವರು ಮಹಾಧರ್ಮಾಧ್ಯಕ್ಷರಿಗೆ ಸನ್ಮಾನವನ್ನು ಧರ್ಮಕ್ಷೇತ್ರದ ಪರವಾಗಿ ಮಾಡಲಿದ್ದಾರೆ. ಇವರ ಜೊತೆಗೆ ಆಗಮಿಸಿ ಈ ಬಲಿಪೂಜೆಯಲ್ಲಿ ಭಾಗವಹಿಸಿ ನಮಗಾಗಿ ಪ್ರಾರ್ಥಿಸಿ ನಾಳೆಯ ಬೆಳಗ್ಗೆ 11:30 ಗಂಟೆಗೆ ನಡೆಯುವಂತಹ ಬಲಿಪೂಜೆಯಲ್ಲಿ ಪ್ರಧಾನ ಯಾಜಕರಾಗಿರುವಂತಹ ಪರಮ ಪೂಜ್ಯ ಡಾಕ್ಟರ್ ಫ್ರಾನ್ಸಿಸ್ ಸೆರಾವೋ ನಮ್ಮ ನಲ್ಮೆಯ ಧರ್ಮಾಧ್ಯಕ್ಷರು ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇಲ್ಲಿ ಬಂದಿರುವಂತಹ ಎಲ್ಲ ಯಾಜಕರು ಪಾಪ ನಿವೇದನೆಯ ಸಂಸ್ಕಾರವನ್ನು ನೆರವೇರಿಸಿಕೊಡಲು, ಜನರೆಲ್ಲರನ್ನ ಆಶೀರ್ವದಿಸಲು, ಆರಾಧನೆಯನ್ನು ನಡೆಸಿಕೊಡಲು, ವಿವಿಧ ರೀತಿಯ ಸಹಾಯವನ್ನು ಮಾಡಲು ಬಂದಿರುವ ಎಲ್ಲ ಧರ್ಮಗುರುಗಳಿಗೂ, ಧರ್ಮ ಭಗಿನಿಯರಿಗೂ, ಧಾರ್ಮಿಕ ಸಹೋದರ ಸಹೋದರಿಯರಿಗೂ ನಾನು ವಂದನೆಯನ್ನು ಅರ್ಪಿಸುತ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಾಳೆಯ ದಿನ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಬೆಳಗ್ಗೆ 5:30 ಗಂಟೆಯಿಂದ ಇಲ್ಲಿ ಬಲಿಪೂಜೆ ನಡೆಯುತ್ತದೆ. ವಿವಿಧ ಭಾಷೆಗಳಲ್ಲಿ ಈ ಬಲಿಪೂಜೆಗಳು ನಡೆಯುತ್ತವೆ. ಪ್ರಧಾನ ಬಲಿಪೂಜೆಯನ್ನು 11:30 ಗಂಟೆಗೆ ನಮ್ಮ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಡಾಕ್ಟರ್ ಫ್ರಾನ್ಸಿಸ್ ಸೆರಾವೋ ಇವರು ಅರ್ಪಿಸ್ತಾ ಇದ್ದಾರೆ. ಜೊತೆಗೆ ಈ ಬಾರಿ ಭದ್ರಾವತಿಯ ಧರ್ಮಾಧ್ಯಕ್ಷರು ಆದಂಥ ಜೋಸೆಫ್ ಇವರು ಹಾಗೂ ಗುಲ್ಬರ್ಗಾ ಧರ್ಮಾಧ್ಯಕ್ಷರಾದ ರಾಬರ್ಟ್ ಮಿರಾಂಡಾ ಇವರು ಮೊದಲ ಬಾರಿಗೆ ಕೊಂಕಣಿ ಭಾಷೆಯ ಬಲಿಪೂಜೆಯನ್ನು ಒಬ್ಬ ಧರ್ಮಾಧ್ಯಕ್ಷರು ಅರ್ಪಿಸ್ತಾ ಇದ್ದಾರೆ ಹಾಗೂ ಆಂಗ್ಲ ಭಾಷೆಯ ಬಲಿಪೂಜೆಯನ್ನು ಅವರು ಅರ್ಪಿಸ್ತಾರೆ. ವಿವಿಧ ಗುರುಗಳು ವಿವಿಧ ಸಮಯಗಳಲ್ಲಿ ಬಲಿಪೂಜೆಯನ್ನು ಅರ್ಪಿಸ್ತಾರೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸಾಯಂಕಾಲ 4:15 ಗಂಟೆಗೆ ಭವ್ಯ ತೇರಿನ ಮೆರವಣಿಗೆ ನಡೆಯುತ್ತದೆ. ನಾವೆಲ್ಲರೂ ಹರಿಹರದ ಆರೋಗ್ಯ ಮಾತೆಗೆ ಗೌರವವನ್ನು ಸನ್ಮಾನವನ್ನು ಸಲ್ಲಿಸಲು ಮರೆಯದಿರೋಣ. ಬಂದಿರುವಂತಹ ಎಲ್ಲ ಯಾತ್ರಾರ್ಥಿಗಳು ಒಂದಲ್ಲ ಒಂದು ರೀತಿಯ ಕಷ್ಟ, ನೋವು,
ತೊಂದರೆಗೆ ಸಿಕ್ಕಿ ಹಾಕಿಕೊಂಡು ಹರಿಹರದ ಆರೋಗ್ಯ ಮಾತೆಯ ಸನ್ನಿಧಾನದಲ್ಲಿ ಬಂದು ಪ್ರಾರ್ಥಿಸುತ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಒಂದು ಒಳ್ಳೆಯ ಪಾಪ ನಿವೇದನೆಯನ್ನು ಮಾಡುವುದಕ್ಕೆ ನಿಮ್ಮ ಭಾಷೆಗಳಲ್ಲಿ ನೀವು ಪಾಪ ನಿವೇದನೆಯನ್ನು ಮಾಡುವುದಕ್ಕೆ ಈ ಪುಣ್ಯಕ್ಷೇತ್ರ ಒಂದು ಸದಾವಕಾಶವನ್ನು ಒದಗಿಸಿ ಕೊಡುತ್ತಾ ಇದೆ. ಈ ಸಂದರ್ಭದಲ್ಲಿ ಪಾಪ ನಿವೇದನೆಯ ಸಂಸ್ಕಾರವನ್ನು ನೀಡುವುದಕ್ಕೆ ಗುರುಗಳು ದೇವಾಲಯದ ಒಳಗಡೆ ನಿಮಗಾಗಿ ಕಾಯ್ದು ಕುಳಿತಿರುತ್ತಾರೆ. ಎಲ್ಲ ಸಮಯದಲ್ಲೂ ಕೂಡ ರಾತ್ರಿ 12 ಗಂಟೆಯವರೆಗೆ, ಮಧ್ಯರಾತ್ರಿ 12 ಗಂಟೆಯವರೆಗೆ ಪಾಪ ನಿವೇದನೆಯನ್ನು ಆಲಿಸಲಾಗುತ್ತದೆ. ಹಾಗೂ ನಾಳೆ ಬೆಳಗ್ಗೆ 5 ಗಂಟೆಯಿಂದ ಪಾಪ ನಿವೇದನೆಯನ್ನು ಆಲಿಸಲು ಗುರುಗಳು ದೇವಾಲಯದಲ್ಲಿ ಲಭ್ಯವಿರುತ್ತಾರೆ. ನಾಳೆ ಇಡೀ ದಿನ ಅವರು ಗುರುಗಳು ಇಲ್ಲಿರ್ತಾರೆ. ಮತ್ತು 9ನೇ ತಾರೀಕು ಕೂಡ ಧರ್ಮಗುರುಗಳು ಪಾಪ ನಿವೇದನೆಯನ್ನು ಆಲಿಸ್ತಾರೆ. ಇದು ನಿಮ್ಮ ಗಮನಕ್ಕೆ. ಎಲ್ಲರೂ ಕೂಡ ಒಂದು ಒಳ್ಳೆಯ ಪಾಪ ನಿವೇದನೆಯನ್ನು ಮಾಡಬೇಕೆಂದು ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾಳೆಯ ದಿನ ನಡೆಯುವಂತಹ ಮಹೋತ್ಸವ ಬಲಿಪೂಜೆಯಲ್ಲಿ ನಾವೆಲ್ಲರೂ ಇನ್ನೂ ಉತ್ಸುಕರಾಗಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಹಾಗೂ ನಾಳೆಯ ದಿನ ಒಂದು ಶುಭ ವಾತಾವರಣವಾಗಿರಲಿ ಎಂದು ಆ ಪ್ರಭು ಯೇಸು ಕ್ರಿಸ್ತರಲ್ಲಿ ವಿಶೇಷವಾಗಿ ಬೇಡಿಕೊಳ್ಳೋಣ. ಈ ದಿನ ವಂದನೆಯನ್ನು ನಾನು ಸಮರ್ಪಿಸಬೇಕು. ವಿವಿಧ ರೀತಿಯಲ್ಲಿ ತಮ್ಮ ಸೇವಾ ಕಾರ್ಯಗಳನ್ನು ಅರ್ಪಿಸ್ತಾ ಇರುವಂತಹ ನಮ್ಮ ಧರ್ಮಕೇಂದ್ರದ ಪಾಲನಾ ಪರಿಷತ್ತಿನ ಸದಸ್ಯರು ಹಾಗೂ ಆರ್ಥಿಕ ಸಮಿತಿಯ ಸದಸ್ಯರಿಗೆ ಹಾಗೂ ವಿವಿಧ ಸಂಘಟನೆಗಳ ಸದಸ್ಯರಿಗೆ ನೀವು ನಿಮ್ಮದೇ ಆದ ರೀತಿಯಲ್ಲಿ ಸಹಾಯ ಹಸ್ತವನ್ನು ಚಾಚುತ್ತಾ ಇದ್ದೀರಾ. ಈ ಹಬ್ಬ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಯಶಸ್ವಿಯಾಗಲು ದುಡಿಯುತ್ತಾ ಇದ್ದೀರಾ. ನಿಮಗೆ ಎಂದೆಂದಿಗೂ ಹರಿಹರದ ಆರೋಗ್ಯ ಮಾತೆಯ ದೇವಾಲಯದ ಎಲ್ಲ ಭಕ್ತಾದಿಗಳಿಗೆ ನಾನು ಚಿರಋಣಿಯಾಗಿ ಉಳಿದುಕೊಳ್ಳುತ್ತೇನೆ. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಗಮನಕ್ಕೆ ನಾಳಿನ ಬಲಿಪೂಜೆಯ ಬಗ್ಗೆ ಈಗಾಗಲೇ ತಿಳಿಯಪಡಿಸಲಾಗಿದೆ. ಹಾಗೂ ನಿನ್ನೆಯ ದಿನ ನಿಮಗೆ ತಿಳಿಸಿದ ಹಾಗೆ ಈಗ ಬಲಿಪೂಜೆಯಾದ ನಂತರ ಇಲ್ಲಿ ಬಂದಿರುವಂತಹ ಗುರುಗಳೆಲ್ಲರೂ ಕೂಡ ನಿಮ್ಮ ಶಿರದ ಮೇಲೆ ಕರವನ್ನು ಇಟ್ಟು ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾರೆ. ಆಶೀರ್ವಾದವನ್ನು ಪ್ರತಿ ಬಲಿಪೂಜೆಯಾದ ನಂತರ ಇಲ್ಲೇ ನೀಡಲಾಗುತ್ತದೆ. ನಿನ್ನೆ ಸಾಯಂಕಾಲ ನಿಮಗೆ ಗೊತ್ತಿದೆ ಯಾವ ರೀತಿಯಲ್ಲಿ ಗುರುಗಳು ನೀವು ಪರಮಪ್ರಸಾದವನ್ನು ಸ್ವೀಕರಿಸೋದಕ್ಕೆ ಬಂದ ಹಾಗೆ ಸಾಲುಗಳಲ್ಲಿ ಬಂದು ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಅಭಿಷೇಕಿಸಲ್ಪಟ್ಟಿರುವಂತಹ ಕೈಗಳಿಂದ ದೊರೆಯುವಂತಹ ಆಶೀರ್ವಾದ ಭಗವಂತನಿಂದ ನಮಗೆ ಇಳಿದು ಬರುವಂತಹ ಅನಂತ ಆಶೀರ್ವಾದ ಎನ್ನುವುದನ್ನು ನಾವು ಎಂದೆಂದಿಗೂ ಮರೆಯಕೂಡದು. ಪ್ರಿಯರೇ, ಈ ಮಾತುಗಳನ್ನು ನಿಮಗೆ ತಿಳಿಯಪಡಿಸ್ತಾ ಇರಬೇಕಾದರೆ ಈಗ ನಮ್ಮ ನಲ್ಮೆಯ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಡಾಕ್ಟರ್ ಫ್ರಾನ್ಸಿಸ್ ಸೆರಾವೋ ಇವರು ನಮ್ಮ ಮಹಾ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಡಾಕ್ಟರ್ ಪೀಟರ್ ಮಚಾದೋ ಇವರಿಗೆ ಸನ್ಮಾನವನ್ನು ಮಾಡಬೇಕೆಂದು ಸವಿನುಡಿಗಳನ್ನಾಡಬೇಕೆಂದು ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಮಹಾ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಡಾಕ್ಟರ್ ಪೀಟರ್ ಮಚಾದೋ ಇವರಿಗೆ ಇಲ್ಲಿ ಮುಂದಿರುವಂಥ ಆಸನದಲ್ಲಿ ಬಂದು ಕುಳಿತುಕೊಳ್ಳಬೇಕೆಂದು ವಿನಮ್ರವಾಗಿ ಕೋರಿಕೊಳ್ಳುತ್ತಿದ್ದೇನೆ. ಬೆಂಗಳೂರು ಧರ್ಮಕ್ಷೇತ್ರದ ಮಹಾಧರ್ಮಾಧ್ಯಕ್ಷರಾದಂತಹ ಪರಮಪೂಜ್ಯ ಪೀಟರ್ ಮಚಾದೋ ಇವರ ಕಿರು ಪರಿಚಯ. ದೈತ್ಯ ಅಲೆಗಳ ಅಬ್ಬರದ ನಡುವೆಯೇ 1954 ಇಸವಿಯ ಮೇ 26ರಂದು ಆಲಿಸಿದರು ಪ್ರಪ್ರಥಮ ಬಾರಿಗೆ ಶ್ರೀಮತಿ ಅವಲಿನ್ ಮತ್ತು ಶ್ರೀ ಅಂತೋನಿ ನಿಮ್ಮ ದನಿಯ ಅನನ್ಯ ಭಕ್ತಿ ನಿಮ್ಮ ಹೆತ್ತವರಿಗೆ ಆ ದಯಾಮಯ ದೇವನಲ್ಲಿ ಅವರ ಬಂಡೆಯ ಮೇಲೆ ಮನೆ ಕಟ್ಟಿದ ವಿಶ್ವಾಸದಲ್ಲಿ ಕರೆವ ಹೆಸರಾಯಿತು ಪೀಠ ನಿಮ್ಮ ಮನೆಯಲ್ಲಿ. 8ನೇ ಡಿಸೆಂಬರ್ 1978 ಇಸವಿಯಲ್ಲಿ ಯಾಜಕರಾದಿರಿ ನೀವು. ದೇವರ ಸೇವೆಗೆ ಮುಡಿಪಾಯಿತು ನಿಮ್ಮ ಜೀವನ. ಅಂದಿನಿಂದಲೇ ಆಯಿತು ನಿಮ್ಮ ಬದುಕು ಪಾವನ. ಫೆಬ್ರವರಿ 2, 2006ರಂದು ಚುನಾಯಿತರಾದಿರಿ ನೀವು ಬೆಳಗಾಂ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾಗಿ. ತದನಂತರ 19ನೇ ಮಾರ್ಚ್
2018 ಒದಗಿತು ಸುಯೋಗ ಬೆಂಗಳೂರು ಧರ್ಮಕ್ಷೇತ್ರದ ಮಹಾಧರ್ಮಾಧ್ಯಕ್ಷರಾಗಿ. ದೇವನಿಗಾಗಿ ಮಿಡಿಯುವ ಹೃದಯ ಮಿಡಿಯುವುದು ಜನತೆಗಾಗಿ ಎನ್ನುವ ಸತ್ಯ ನಿಮ್ಮ ಜೀವನ ನೋಡಿದ ಸರ್ವರಿಗೂ ನಿಶ್ಚಿತ. ತೋರುವಿರಿ ನೀವು ಬಡವ ಬಲ್ಲಿದ ದೀನರ ಮೇಲೆ ಮಮತೆಯನ್ನು. ಜಾಲತಾಣದಲ್ಲಿ ಮೊದಲು ಕಂಡುಬರುವ ವಾಕ್ಯ ಜನರ ಧರ್ಮಾಧ್ಯಕ್ಷರು ಎಂದು ಕರೆಯುವ ಜನತೆಯನ್ನು. ಜ್ಞಾನಿಯಾದರೂ ಪದವಿಯನ್ನು ಅಲಂಕರಿಸಿದ್ದರೂ ಪದವಿಗಳ ಹೆಸರಿನ ಹಂಗು ನಿಮಗಿಲ್ಲ. ನೀವು ದೀನತೆಯ ಪ್ರತೀಕ. ಸರಳತೆಯೇ ನಿಮ್ಮ ಯಾಜಕ ಜೀವನದ ದ್ಯೋತಕ. ಸರಳ ಸಜ್ಜನಿಕೆಯ ನಿಮ್ಮ ಹೆಸರು ಅನ್ವರ್ತನಾಮ. ಬಡ ಜನತೆಯನ್ನು ಆಲಂಗಿಸುವುದು ನಿಮ್ಮ ಕ್ರಿಸ್ತನ ಮೇಲಿನ ಪ್ರೇಮ. ನೀವು ಹೋದ ಸ್ಥಳಗಳಲ್ಲೆಲ್ಲ ನೀವು ಭಕ್ತಾದಿಗಳ ಮೇಲಿರಿಸಿದ ವಿಶ್ವಾಸ ಅಧಿಕ. ಅವರ ಬಲವರ್ಧನೆಯಲ್ಲಿ ಧರ್ಮಕೇಂದ್ರವ ಕಟ್ಟುವ ನಿಮ್ಮ ಬದುಕು ಸಾರ್ಥಕ. ಭಕ್ತ ಜನತೆಯ ಸುಮನಸ್ಸನ್ನು ಅರಿತು ಪ್ರೇರೇಪಿಸುವ ನಿಮ್ಮ ಮನಸ್ಸು ಧರ್ಮಕ್ಷೇತ್ರವನ್ನು ಮುನ್ನಡೆಸುವ ನಿಮ್ಮ ಬದುಕಾಗಿದೆ ಶ್ರೇಯಸ್ಸು. ದೇವರ ತಾಯಿ ಮಾತೆ ಮರಿಯಳ ಮೇಲೆ ನಿಮಗಿದೆ ಅಪಾರ ಭಕ್ತಿ. ನಿಮ್ಮ ಅನುದಿನದ ಕಷ್ಟ ಸಂಕಷ್ಟಗಳನ್ನೆದುರಿಸಲು ಆಕೆಯ ನೀಡಿಹಳು ನಿಮಗೆ ಆಧ್ಯಾತ್ಮಿಕ ಶಕ್ತಿ. ಆಕೆಯ ಮೂಲಕವೇ ನಿಮ್ಮ ಮೇಲಾಗಿದೆ ದೇವರ ಪ್ರೀತಿಯ ಸಿಂಚನ. ಮಾತೆಯ ಮಮತೆಯಿಂದ ನಿಮ್ಮ ಬದುಕಾಗಿದೆ ಕಂಪ ಬೀರುವ ಚಂದನ. ನಿನ್ನೆ ಮೊನ್ನೆಯಲ್ಲದ ನನಗೂ ನಿಮಗೂ ಇರುವ ಬಾಂಧವ್ಯ. ನಾನು ಮುಂಡಗೋಡದಲ್ಲಿರುವಾಗ ನೀವು ಶಿರ್ಸಿಯಲ್ಲಿರಲು ಅರಿವಾಯಿತನಗೆ ದೇವರ ಪ್ರೀತಿಯ ವಾಸ್ತವ್ಯ. ಮೇ 7, 2014 ನಾನು ಧರ್ಮಾಧ್ಯಕ್ಷರಾಗುವ ಸುದಿನ. ಅಂದು ನೀವು ಮುಂಜಾನೆಯೇ ಆಗಮಿಸಿ ನೀಡಿದ ಧರ್ಮಾಧ್ಯಕ್ಷರಿಗೆ ಬೇಕಾದ ಶಿರಸ್ತ್ರಾಣ, ದಂಡ, ಸೊಂಟಪಟ್ಟಿ, ಶಿಲುಬೆ ಇತ್ಯಾದಿ ನೆನೆಯುವೆ ಅನುದಿನ. ಮಾರ್ಗದರ್ಶಕರಾಗಿ ನೀವು ನನ್ನ ನಡೆಸುತ್ತಿರುವ ರೀತಿ ವಿಭಿನ್ನ. ಕೃತಜ್ಞತೆ ಸಲ್ಲಿಸುವೆ ದೇವರಿಗೆ, ನನ್ನ ಬದುಕಾಗಿದೆ ಧನ್ಯ. ದೈವ ಪ್ರೀತಿ ದೈವಿ ಭಯದಲ್ಲಿಯೇ ಪುನೀತವಾಗಿದೆ ನಿಮ್ಮ ಜೀವನ. ಆ ದೈವ ಪ್ರೀತಿಯ ಪ್ರಭೆಯಲ್ಲಿಯೇ ಆಗಿದೆ ಸರ್ವರಿಗೂ ಪ್ರೀತಿಯ ಸಿಂಚನ. ಪೂಜ್ಯರೇ, ನಮ್ಮ ಧರ್ಮಕ್ಷೇತ್ರಕ್ಕೆ ಆಗಮಿಸಿದ ನಿಮಗಿದೋ ಅಭಿನಂದನೆ. ಮಹಾಧರ್ಮಾಧ್ಯಕ್ಷರಾಗಿರುವ ನಿಮಗೆ ಸದಾಕಾಲ ಇಹುದು ದೇವನಲ್ಲಿ ನಮ್ಮ ಪ್ರಾರ್ಥನೆ. ನೀವು ಕೈಗೊಳ್ಳುವ ಪ್ರತಿಯೊಂದು ಕಾರ್ಯಕ್ಕೂ ನೀಡಲಿ ದೇವ ಯಶಸ್ಸು. ಆ ದೇವನ ಆಶೀರ್ವಾದದೊಂದಿಗೆ ನಿಮ್ಮ ಸೇವೆಯೊಂದಿಗೆ ಆಗಲಿ ಸರ್ವ ಶ್ರೇಯಸ್ಸು. ನೀವು ಕೈಗೊಳ್ಳುವ ಪ್ರತಿಯೊಂದು ಕಾರ್ಯ ಸಂಪೂರ್ಣತೆ ಕಾಣಲಿ. ದೈವಿ ಪ್ರೀತಿ ದೈವಿ ದಯೆ ಹೊನಲಾಗಿ ನಿಮ್ಮ ಮೇಲೆ ಹರಿಯಲಿ. ಮಹಾಧರ್ಮಾಧ್ಯಕ್ಷರಾಗಿರುವ ನಿಮಗೆ ಶುಭಾಶಯ. ಆರೋಗ್ಯ ನೆಮ್ಮದಿ ತುಂಬಿದ ಬದುಕು ನಮ್ಮೆಲ್ಲರ ಆಶಯ. ಪೂಜ್ಯರೇ, ನಿಮ್ಮ ಬಂಗಾರದಂತಹ ಮನಸ್ಸು ಸರ್ವರಿಗೂ ಪರಿಚಯವಾಗಲಿ. ಕ್ರಿಸ್ತನ ಜೀವಂತ ಸಾಕ್ಷಿಯಾಗಿ ಬಾಳುತ್ತಿರುವ ನಿಮ್ಮ ಬಾಳು ಹಸನಾಗಲಿ. ನಿಮ್ಮ ಆದರ್ಶ ಬದುಕು ನಮಗೆಲ್ಲರಿಗೂ ಪ್ರೇರಣೆಯಾಗಲಿ ಎಂಬುದಾಗಿ ನಿಮ್ಮನ್ನು ಹರಸುತ್ತಿರುವುದು ಧರ್ಮಾಧ್ಯಕ್ಷರು ಹಾಗೂ ಶಿವಮೊಗ್ಗ ಧರ್ಮಕ್ಷೇತ್ರದ ಯಾಜಕರು, ಧರ್ಮ ಭಗಿನಿಯರು ಮತ್ತು ಸರ್ವ ಭಕ್ತಾದಿಗಳು. ಸೆಪ್ಟೆಂಬರ್ 8, 2018 ಇಸವಿ.
ಪ್ರೀತಿಯ ಸಹೋದರ ಸಹೋದರಿಯರೇ, ಭಾಳ ಪ್ರೀತಿಯಿಂದ ಅಕ್ಕರೆಯಿಂದ ಗೌರವದಿಂದ ನನ್ನನ್ನು ಸ್ವೀಕರಿಸಿದ್ದೀರಿ ಮತ್ತು ನಿಮ್ಮ ಧರ್ಮಾಧ್ಯಕ್ಷರು ಭಾಷೆ ಅಕ್ಷರ ಶಬ್ದ ಅಷ್ಟಲ್ಲದೆ ಕಾವ್ಯ ಕೂಡ ಬರಿತೀರಿ ಅಂದ್ಕೊಂಡು ನಂಗೆ ಗೊತ್ತಿರಲಿಲ್ಲ. ಆದರೂ ನಿಮ್ಮೆಲ್ಲರ ಪ್ರಾರ್ಥನೆ ಮುಖಾಂತರ ನಾನು ಕೂಡ ನನ್ನ ಧಾರ್ಮಿಕ ಮತ್ತು ಧರ್ಮಾಧ್ಯಕ್ಷೀಯ ಜೀವನವನ್ನು ನಡೆಸಲು ದೇವರ ಆಶೀರ್ವಾದ ಕೋರುತ್ತೇನೆ ಮತ್ತು ನಿಮ್ಮ ಪ್ರಾರ್ಥನೆಯೊಂದಿಗೆ ನಾನು ಕೂಡ ದೇವರಿಗೆ ಮೆಚ್ಚುಗೆ ಆಗಲಿ ಅಂದ್ಕೊಂಡು ಬೇಡಿಕೊಳ್ಳುತ್ತೇನೆ. ಅದೇ ರೀತಿಯಲ್ಲಿ ನಾನು ನಮ್ಮ ಧರ್ಮಾಧ್ಯಕ್ಷ ಹೇಳಿದ ಹಾಗೆ ಮಾತೆ ಮರಿಯಮ್ಮನವರು ನನ್ನ ಜೀವನದಲ್ಲಿ ಕೂಡ ಭಾಳಷ್ಟು ಅದ್ಭುತಗಳನ್ನು ಮಾಡಿದ್ದಾರೆ ಮತ್ತು ನಾನು ಹುಟ್ಟಿದ ದೇವಾಲಯ, ನನ್ನ ಜ್ಞಾನ ಸ್ನಾನ ತಾಯಿ ಮತ್ತು ನನಗೆ ಧರ್ಮಾಧ್ಯಕ್ಷರು ಅಥವಾ ಅದಕ್ಕಿಂತ ಮೊದಲು ಯಾಜಕಿ ದೀಕ್ಷೆ ಧರ್ಮಾಧ್ಯಕ್ಷಿಗೆ ಎಲ್ಲ ಮಾತೆ ಮರಿಯಮ್ಮರ ದಿವಸನೇ ಆಗಿತ್ತು. ಅದಕ್ಕಾಗಿ ದೇವರ ಮಾತೆ ಮರಿಯಮ್ಮನವರ ಆಶೀರ್ವಾದ ನಾನು ಕೂಡ ಕೋರುತ್ತೇನೆ. ನಿಮಗೋಸ್ಕರ ಪ್ರಾರ್ಥಿಸುವಾಗ ನೀವು ಕೂಡ ನನಗೋಸ್ಕರ ಪ್ರಾರ್ಥಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಮತ್ತು ನಮ್ಮ ಶಿವಮೊಗ್ಗ ಧರ್ಮಾಧ್ಯಕ್ಷ ನಾನು ಕೂಡ ಯಾವಾಗಲೂ ಮರೀಲಿಕ್ಕಾಗುವುದಿಲ್ಲ, ಯಾಕೆಂದರೆ ಹಲವಾರು ಸಲ ನನ್ನ ರಕ್ಷಣೆಗೆ ಒಂದು ರೀತಿಯಲ್ಲಿ ಬಂದಿದ್ದಾರೆ ಮತ್ತು ಭಾಳಷ್ಟು ಉಪಕಾರ ಕೂಡ ಮಾಡಿದ್ದಾರೆ. ಥ್ಯಾಂಕ್ ಯು ಯೋರ್ ಎಕ್ಸಲೆನ್ಸಿ. ಕರ್ತರು ನಿಮ್ಮೊಡನಿರಲಿ. ಮಾತೆಯಮ್ಮನ ಮರಿಯಮ್ಮನವರ ಆಶೀರ್ವಾದ ಶಿವನು ಸ್ವೀಕರಿಸಿರಿ. ಪರಿಶುದ್ಧ ಕನ್ಯಾಮರಿಯಮ್ಮರಲ್ಲಿ ಜನಿಸಿದ ಯೇಸು ಕ್ರಿಸ್ತರ ಮುಖಾಂತರ ಮಾನವ ಕುಲವನ್ನು ರಕ್ಷಿಸಲು ತಮ್ಮ ಕರುಣೆಯಿಂದ ಇಚ್ಛಿಸಿದ ದೇವರು ತಮ್ಮ ಆಶೀರ್ವಾದದಿಂದ ನಿಮ್ಮನ್ನು ಸಮೃದ್ಧಪಡಿಸಲಿ. ಜೀವದಾತರನ್ನು ಪಡೆಯಲು ಕನ್ಯಾಮರಿಯಮ್ಮನವರ ಮುಖಾಂತರ ಯೋಗ್ಯರೆಂದು ಪರಿಗಣಿತರಾದ ನೀವು ಯಾವಾಗಲೂ ಎಲ್ಲೆಲ್ಲೂ ಆಕೆಯ ಸಂರಕ್ಷಣೆಯನ್ನು ಅನುಭವಿಸುವಂತಾಗಲಿ. ಇಂದು ಭಕ್ತಿಯಿಂದ ಒಂದುಗೂಡಿರುವ ನೀವು ದೇವರ ಆಧ್ಯಾತ್ಮಿಕ ಆನಂದದ ಹಾಗೂ ಸ್ವರ್ಗೀಯ ಸಂಭಾವನೆ ಕೊಡುಗೆಗಳನ್ನು ಪಡೆಯುವಂತಾಗಲಿ. ಸರ್ವಶಕ್ತ ದೇವರಾದ ಪಿತ ಮತ್ತು ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ನಿಮ್ಮಲ್ಲಿ ಸದಾ ನೆಲೆಸಲಿ. ಕ್ರಿಸ್ತರ ಶಾಂತಿಯಲ್ಲಿ ಹೋಗಿ ಬನ್ನಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಆತ್ಮೀಯ ಸಹೋದರ ಸಹೋದರಿಯರೇ, ಯೇಸು ಸ್ಪರ್ಶ ತಂಡದ ನಾನು ಫಾದರ್ ಫ್ರ್ಯಾಂಕ್ಲಿನ್ ಡಿಸೋಜಾ, ಬ್ರದರ್ ಟಿ ಕೆ ಜಾರ್ಜ್, ಬ್ರದರ್ ವಿಲಿಯಂ ಹಾಗೂ ಮಂಜುಳಾ ಜಾಯ್ ಹಾಗೂ ನಮ್ಮ ಸನ್ಮಿತ್ರರಾದ ಫಾದರ್ ಆಂಟನಿ ಪೀಟರ್, ಫಾದರ್ ರೋಮನ್ ಪಿಂಟೋ, ಫಾದರ್ ಪಿಯೂಸ್ ಇವರ ಜೊತೆಗೂಡಿ ನಾವು ಅರ್ಪಿಸುವ ಈ ಧ್ವನಿ ಸುರುಳಿ MP3 ದೇವರ ವಾಕ್ಯವೇ ಯೇಸು, ಇದನ್ನು ಬೆಂಗಳೂರಿನ ಮಹಾಧರ್ಮಾಧ್ಯಕ್ಷರು ಬಿಡುಗಡೆಗೊಳಿಸಿ ತಾಯಿ ಮರಿಯಮ್ಮನವರ ಪಾದ ಸನ್ನಿಧಿಯಲ್ಲಿ ಲೋಕಾರ್ಪಣೆ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆ ಅದರ ಜೊತೆಗೆ 3 ವರ್ಷದ ಡೈರಿ 2019, 2020, 2021 ಡೈರಿ ಕೂಡ ಇಲ್ಲಿ ಬಿಡುಗಡೆ ಮಾಡಿ ಲೋಕಾರ್ಪಣೆ ಮಾಡಬೇಕು. ಹಾಗೂ ಮೊದಲ ಪ್ರತಿಯನ್ನು ನಮ್ಮ ಧರ್ಮಾಧ್ಯಕ್ಷರಿಗೆ ಹಾಗೂ ಈ ಧರ್ಮ ಕೇಂದ್ರದ ಮುಖ್ಯ ಗುರುಗಳಾಗಿರುವ ಫಾದರ್ ಡಾಕ್ಟರ್ ಪೀಟರ್ ಆಂಟನಿ ಅವರಿಗೆ ಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಜಕರ್ಯ 1:3 ಸರ್ವೇಶ್ವರನ ವಾಗ್ದಾನ, ನೀವು ಮರಳಿ ನನಗೆ ಅಭಿಮುಖರಾಗಿರಿ, ಆಗ ನಾನು ನಿಮಗೆ ಅಭಿಮುಖನಾಗುವೆನು.
ಯೆಹೋಶುವ 3:5. ಸರ್ವೇಶ್ವರ ನಾಳೆ ನಿಮ್ಮ ಮಧ್ಯೆ ಅದ್ಭುತಗಳನ್ನು ಮಾಡಲಿದ್ದಾರೆ, ಆದುದರಿಂದ ನಿಮ್ಮನ್ನೇ ಶುದ್ಧ ಮಾಡಿಕೊಳ್ಳಿ. ಮಿತ್ರರೇ, ನಮ್ಮ ಕೈಗಳನ್ನು ನೀಡುವ ಕೈಯಾಗಿಸುವರು ಪ್ರಭು ಯೇಸು. ಬನ್ನಿ ಯೇಸು ಬಳಿಗೆ. ಯೇಸು ನಿಮ್ಮ ಸನ್ನಿಧಿಗೆ ಬರದಿನ ಹೋಗಿದ್ದರೆ ಹಾಳಾಗಿ ಹೋಗುತ್ತಿದ್ದೆ, ಕಣ್ಣೀರಲ್ಲಿ ಮುಳುಗುತ್ತಿದ್ದೆ, ರೋಗಿಯಾಗಿ ಸಾಯುತ್ತಿದ್ದೆ, ಧೂಳಾಗಿ ಹೋಗುತ್ತಿದ್ದೆ. ಯೇಸು ನಿಮ್ಮ ಸನ್ನಿಧಿಗೆ ಬರದಿನ ಹೋಗಿದ್ದರೆ ಹಾಳಾಗಿ ಹೋಗುತ್ತಿದ್ದೆ, ಕಣ್ಣೀರಲ್ಲಿ ಮುಳುಗುತ್ತಿದ್ದೆ, ರೋಗಿಯಾಗಿ ಸಾಯುತ್ತಿದ್ದೆ, ಧೂಳಾಗಿ ಹೋಗುತ್ತಿದ್ದೆ. ಯೇಸು ನಿಮ್ಮ ಸನ್ನಿಧಿಗೆ ಜನಿಸಿದ ದಿನದಿಂದ ಇಂದಿನವರೆವಿಗೂ ಜೊತೆಯಲ್ಲೇ ಇದ್ದವರೇ, ಕಣ್ಣಂತೆ ಕಾದವರೇ. ಜನಿಸಿದ ದಿನದಿಂದ ಇಂದಿನವರೆವಿಗೂ ಜೊತೆಯಲ್ಲೇ ಇದ್ದವರೇ, ಕಣ್ಣಂತೆ ಕಾದವರೇ. ತಾಯಿಗಿಂತ ಮಿಗಿಲಾದದು ನಿಮ್ಮ ಪ್ರೇಮವೇ, ಎಷ್ಟು ಸ್ತೋತ್ರ ಹಾಡಿದರು ಅದು ಕಡಿಮೆ. ಯೇಸು ನಿಮ್ಮ ಸನ್ನಿಧಿಗೆ ಬರದಿನ ಹೋಗಿದ್ದರೆ ಹಾಳಾಗಿ ಹೋಗುತ್ತಿದ್ದೆ, ಕಣ್ಣೀರಲ್ಲಿ ಮುಳುಗುತ್ತಿದ್ದೆ, ರೋಗಿಯಾಗಿ ಸಾಯುತ್ತಿದ್ದೆ, ಧೂಳಾಗಿ ಹೋಗುತ್ತಿದ್ದೆ. ಯೇಸು ನಿಮ್ಮ ಸನ್ನಿಧಿಗೆ ಹರಿಹರವೇ ನಾನು ನೆಲೆಸಿದ ತಾಣ ಎಂದು ನುಡಿದ ಪ್ರೀತಿಯ ಹರಿಹರ ಮಾತೆ. ಹರಿಹರವೇ ನಾನು ನೆಲೆಸಿದ ತಾಣ ಎಂದು ನುಡಿದ ಪ್ರೀತಿಯ ಹರಿಹರ ಮಾತೆ. ನಿಮ್ಮೊಂದಿಗೆ ಜೀವಿಸುವ ಭರವಸೆಯಿಂದ ಬಂದ ಬಾಳಿಗೆ ಸೌಖ್ಯದಾತೆ. ಬೇಡಿ ಬಂದ ಭಕ್ತರಿಗೆ ಆಸರೆ ನೀವು, ಪ್ರಾರ್ಥಿಸುವ ಮನಗಳಿಗೆ ಸಾಂತ್ವನ ನೀಡಿ.